ಇವತ್ತು ನಮ್ಮ ಚುನಾವಣಾ ಕಚೇರಿಯ ಉದ್ಘಾಟನೆಯನ್ನು ಜಾಗತಿಕ ಪತ್ರಿಕಾ ಸಂಘದ ಅಧ್ಯಕ್ಷರಂತ ಹರೀಶ್ ಶೆಟ್ಟಿ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಎಲ್ಲ ಸಮಾಜದ ಬಂಧುಗಳು ಪಂಚಾಯತ್ ಸದಸ್ಯರಲ್ಲಿ ನೆನೆದಿದ್ದಾರೆ. ನಾನು ಎಲ್ಲ ಸಮಾಜದ ಎಲ್ಲ ಧರ್ಮದ ಕ್ರಿಶ್ಚಿಯನ್, ಮುಸ್ಲಿಮ್ಸ್, ಹಿಂದೂ ಎಲ್ಲ ಧರ್ಮದವರನ್ನು ಮುಂದಿಟ್ಟುಕೊಂಡು ನಾವು ನಂಬಿರೋ ದೇವರನ್ನು, ಶಕ್ತಿಯನ್ನು ಪ್ರಾರ್ಥಿಸಿ ಈ ಒಂದು ಚುನಾವಣಾ ಕಚೇರಿಯನ್ನು ಉದ್ಘಾಟನೆ ಮಾಡ್ತಾ ಇದ್ದೇನೆ. ಇದು ನಮ್ಮೆಲ್ಲರ ಗೆಲುವಾಗಲಿ, ರಾಜೇಂದ್ರ ಕುಮಾರ್ ಅವರನ್ನು ಅತ್ಯಧಿಕ ಮತದಿಂದ ನಾವು ಚುನಾಯಿಸ್ತೇವೆ ಎಂಬ ದೇವರ ಮೇಲೆ ಭರವಸೆಯನ್ನು ಹಾಕಿ ನಾನು ಈ ಕಚೇರಿಯನ್ನು ಉದ್ಘಾಟನೆ ಮಾಡ್ತಾ ಇದ್ದೇನೆ. ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರು ಪರಿಷತ್ ಚುನಾವಣೆಗೆ ಸ್ಪರ್ಧೆ ಮಾಡುವಂತಹ ಒಂದು ನಿರ್ಧಾರವನ್ನು ತಗೊಂಡಿದ್ದಾರೆ. ನಮ್ಮೆಲ್ಲರ ಅಭಿಮಾನ, ಪ್ರೀತಿ ಅವರ ಜೊತೆಗೆ ಇರಲಿ ಅನ್ನುವಂತಹ ಒಂದು ಆಶಯದ ಜೊತೆಗೆ ಅಸತೋಮ ಸದ್ಗಮಯ ಮುಖವಾಗಿ ಬೆಳಗುವ ಜ್ಞಾನ ಜ್ಯೋತಿ ಜನರ ಭಾವನೆಗಳಿಗೆ ಸ್ಪಂದಿಸುವಂತಹ ಕೆಲಸ, ನಮ್ಮೆಲ್ಲ ಕೆಲಸ ಕಾರ್ಯಗಳ ನಡುವಲ್ಲೂ ಕೂಡ ಡಾಕ್ಟರ್ ಎಂ.ಎನ್. ರಾಜ್ ಪಕ್ಷಾತೀತವಾದಂಥ ಒಂದು ಚುನಾವಣೆ. ಈ ಚುನಾವಣೆ ಸ್ವಾಭಿಮಾನದ ಮೇಲೆ ನಿಲ್ಲುವಂಥ ಚುನಾವಣೆ. ಈ ಚುನಾವಣೆ ವಿಶ್ವಾಸದ ಮೇಲೆ ನಿಲ್ಲುವಂಥ ಚುನಾವಣೆ. ಈ ಚುನಾವಣೆ ಅಭಿವೃದ್ಧಿಯ ಸಂಕೇತ ಎಂಬ ವಿಚಾರವನ್ನು ಅವರಿಗೆ ತಿಳಿಸುವ ಮೂಲಕ ನಾವೆಲ್ಲ ಸೇರಿ ರಾಜೇಂದ್ರ ಕುಮಾರ್ ಅವರು, ತಮಗೆಲ್ಲ ಗೊತ್ತಿದೆ, ಈ ರಾಜ್ಯದಲ್ಲೇ ಅತ್ಯಂತ ಎಲ್ಲರೊಟ್ಟಿಗೆ ಪ್ರೀತಿ ಪಾತ್ರರಾಗಿರುವಂಥ ವ್ಯಕ್ತಿ. ಯಾವ ಕ್ಷೇತ್ರವನ್ನು ತಾವು ಆರಿಸಿಕೊಂಡಿದ್ದಾರ ಆ ಕ್ಷೇತ್ರವು ಹೆಮ್ಮರವಾಗಿ ಬೆಳೆದಿದೆ. ಆ ಕ್ಷೇತ್ರದಲ್ಲಿ ಅನೇಕ ನಾಯಕರುಗಳನ್ನು ಉದ್ಭವಿಸಿದ್ದಾರೆ, ಅನೇಕ ಹಿರಿಯ ಸಹಕಾರಿಗಳನ್ನು ಉದ್ಭವಿಸಿದ್ದಾರೆ. ಎಲ್ರಿಗೂ ತಾನು ಮಾತ್ರ ಬೆಳೆಯುವುದಲ್ಲ, ತನ್ನವರೆಲ್ಲ ಬೆಳೆಯಬೇಕೆಂಬ ಭಾವನೆಯನ್ನು ಸೃಷ್ಟಿಸಿರುವಂಥ ಏಕೈಕ ನಾಯಕ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರು. ಯಾವುದೇ ರಾಜಕೀಯ ಪಕ್ಷದ ಮುಖಂಡರುಗಳೊಂದಿಗೆ ಅತ್ಯಂತ ಪ್ರೀತಿಯಿಂದ, ವಿಶ್ವಾಸದಿಂದ ತನ್ನ ಸಂಪೂರ್ಣ ಸಹಕಾರವನ್ನು ನೀಡುವ ಮೂಲಕ ಅವರೆಲ್ಲರಿಗೂ ಕೂಡ ಶಕ್ತಿ ತುಂಬಿದಂಥ ನಾಯಕರಿದ್ದರೆ ಅದು ಸನ್ಮಾನ್ಯ ಎಂ.ಎನ್. ರಾಜೇಂದ್ರ ಕುಮಾರ್ ಅವರು. ಈಗ ಯಾವುದೇ ಜಾತಿ ಇರಲಿ, ಈಗ ನಮ್ಮ ಜಾಗತಿಕ ಬಂಟರ ಸಂಘದ ಅಧ್ಯಕ್ಷರಿದ್ದಾರೆ, ಬಿಲ್ಲವ ಸಂಘದ ಮುಖಂಡರಿದ್ದಾರೆ, ದಲಿತ ಮುಖಂಡರಿದ್ದಾರೆ, ವಿಶ್ವಕರ್ಮದವರಿದ್ದಾರೆ, ನಮ್ಮ ದೇವಾಡಿಗರಿದ್ದಾರೆ, ಜೈನರು ಇದ್ದಾರೆ. ಎಲ್ಲ ಸಮಾಜದವರು ಹೇಳುವುದು ರಾಜೇಂದ್ರ ಕುಮಾರ್ ಅವರು ಯಾವುದೇ ಒಂದು ಜಾತಿಗೆ ಮೀಸಲಿದ್ದಂಥ ವ್ಯಕ್ತಿ ಅಲ್ಲ, ಅವರೊಂದು ಶಕ್ತಿ. ಎಲ್ಲ ಸಮಾಜದ ಅಭಿವೃದ್ಧಿಗೆ ತನ್ನನ್ನು ತಾನು ತೊಡಗಿಸಿದಂಥ ಒಬ್ಬ ಮಹಾನ್ ನಾಯಕ. ಅವರು ಚುನಾವಣೆಗೆ ಸ್ಪರ್ಧೆ ಮಾಡುವುದೇ ನಮಗೆ ಆಶ್ಚರ್ಯವಾಗಿ ನಮ್ಮ ಭಾವನೆ ಆಗಿದೆ. ಅಂಥ ವ್ಯಕ್ತಿ, ಅಂಥ ಆದರ್ಶ ವ್ಯಕ್ತಿ, ಅಂಥ ಪ್ರಾಮಾಣಿಕ ವ್ಯಕ್ತಿ ಈ ಚುನಾವಣೆಯಲ್ಲಿ ಸ್ಪರ್ಧಿಸುವುದಾದರೆ ನಾವೆಲ್ಲ ಪಕ್ಷಾತೀತವಾಗಿ ಅವರಿಗೆ ಬೆಂಬಲ ಕೊಡ್ತೇವೆ ಎಂಬ ಭಾವನೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ನಾನು ಅನಂತ ಕೃತಜ್ಞತೆಯನ್ನು ಸಲ್ಲಿಸ್ತಾ ಹೆಚ್ಚು ಮಾತಾಡಲಿಕ್ಕೆ ಬಾರ್ದು ಅಂತ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ. ಆದ್ದರಿಂದ ಈ ಒಂದು ಕಿರು ವಿಚಾರವನ್ನು ನಿಮ್ಮ ಮುಂದೆ ಇಟ್ಟಿದ್ದೇವೆ. ನಾವೆಲ್ಲರೂ ಕೂಡ ರಾಜೇಂದ್ರ ಕುಮಾರ್ ಅವರು ಚುನಾವಣೆಗೆ ಸ್ಪರ್ಧೆ ಮಾಡುವುದಲ್ಲ, ಈ ಸ್ಪರ್ಧೆ ನಮ್ಮ ಸ್ಪರ್ಧೆ, ನಾನೇ ಚುನಾವಣೆಗೆ ನಿಂತಿದ್ದೇನೆ ಎಂಬ ಒಂದು ಹುಮ್ಮನಸ್ಸಿನಿಂದ ಅನೇಕ ರೀತಿಯಲ್ಲಿ ಅನೇಕ ಜನರು ಒತ್ತಡ ಹಾಕ್ಬೋದು, ಅನೇಕ ಆಮಿಷಗಳನ್ನು ಕೊಡ್ಬೋದು. ಆದರೆ ರಾಜೇಂದ್ರ ಕುಮಾರ್ ಅಂತ ವ್ಯಕ್ತಿ, ರಾಜೇಂದ್ರ ಕುಮಾರ್ ಅಂತ ಒಬ್ಬ ವಿಶ್ವಾಸದ ವ್ಯಕ್ತಿ, ಬಡ ಜನರ ಬಗ್ಗೆ ಇರುವಂಥ ಕರುಣಾಮಯಿ ಇನ್ನೊಬ್ಬರು ನಿಮಗೆ ಸಿಗಲಿಕ್ಕಿಲ್ಲ ಎಂಬುದೊಂದು ಭಾವನೆಯನ್ನು ಮನದಲ್ಲಿ ಇಟ್ಟುಕೊಂಡು ಇವರಿಂದ ಮಾತ್ರ ನಮ್ಮ ಗ್ರಾಮೀಣ ಅಭಿವೃದ್ಧಿ ಸಾಧ್ಯ. ಇವರಿಂದ ಮಾತ್ರ, ಇವರನ್ನು ಯಾವಾಗ ಕೂಡ ಯಾರೂ ಸಂಪರ್ಕ ಮಾಡ್ಬೋದು. ನೀವು ನೋಡಿದಿರಿ, ಅವರು ರಾಜ್ಯ ಮಟ್ಟದಲ್ಲಿರಲಿ, ರಾಷ್ಟ್ರ ಮಟ್ಟದಲ್ಲಿರಲಿ, ಒಂದು ಫೋನ್ ಮಾಡಿದರೆ ಯಾವ ಹೊತ್ತಲ್ಲೂ ಕೂಡ ನಿಮ್ಮ ಸಂಪರ್ಕಕ್ಕೆ ಸಿಗುವಂಥ ಒಬ್ಬ ಸರಳ ಸಾಮಾನ್ಯ ವ್ಯಕ್ತಿ. ಅತ್ಯಂತ ಎಲ್ಲರನ್ನು ಕೂಡ ನಮ್ಮವರು ಎಂಬ ಕಂಡಂಥ ವ್ಯಕ್ತಿ. ಆದ್ದರಿಂದ ನಾವೆಲ್ಲ ಬೇರೆ ಬೇರೆ ರಾಜಕೀಯ ಪಕ್ಷದ ಮುಖಂಡರುಗಳು ನಮ್ಮ ಈ ಸಭಾಂಗಣದಲ್ಲಿದ್ದಾರೆ.
ಬೇರೆ ಬೇರೆ ಜಾತಿಯ ಮುಖಂಡರಿದ್ದಾರೆ, ವಿಶೇಷವಾಗಿ ಧರ್ಮ ಗುರುಗಳು ಇದ್ದಾರೆ. ಎಲ್ಲ ದೇವತೆಗಳ ಅನುಗ್ರಹವನ್ನು ಪಡೆದು, ಎಲ್ಲ ಧರ್ಮದ ಅನುಗ್ರಹವನ್ನು ಪಡೆದು ಈ ಉರಿಸಿದಂಥ ದೀಪ, ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳಿದ್ದಾರೆ, ಉರಿಸುವುದು ಸುಲಭ, ಉರಿಸಿದ ದೀಪವನ್ನು ನಂದಿಸುವುದು ಸುಲಭ, ಆದರೆ ಸದಾಕಾಲ ಪ್ರಜ್ವಲಿಸುವಂಥದ್ದು ಮಹತ್ವರ ಅಂತ. ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರು ಯಾವತ್ತು ಸಹಕಾರಿ ಕ್ಷೇತ್ರದಕ್ಕೆ ಕಾಲಿಟ್ಟಿದ್ದಾರೆ ಆವಂದಿನ ಇವತ್ತಿನವರೆಗೆ ಅದು ಪ್ರಜ್ವಲವಾಗಿ ಬೆಳೆದಿದೆ. ಸಾವಿರಾರು ಲಕ್ಷಾಂತರ ಸಹಕಾರಿಗಳು ಅದಕ್ಕೆ ದೀಪಕ್ಕೆ ಎಣ್ಣೆಯನ್ನು ಸುರಿದಿದ್ದಾರೆ. ಈಗ ಅವರು ಇಳಿಯುವಂಥ ಗ್ರಾಮೀಣಾಭಿವೃದ್ಧಿ ಕ್ಷೇತ್ರದಲ್ಲೂ ಕೂಡ ಆ ದೀಪ ಪ್ರಜ್ವಲವಾಗಿ ಬೆಳೆಯಲಿ ಅಂತ ತಾವೆಲ್ಲ ಮನಪೂರ್ವಕವಾಗಿ ಹರಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ತಮ್ಮದೇ ಶಕ್ತಿ ರಾಜೇಂದ್ರ ಕುಮಾರ್ ಅವರಿಗೆ ಅಂತ ಹೇಳ್ತಾ, ರಾಜೇಂದ್ರ ಕುಮಾರ್ ವಿಜಯ ಯಾತ್ರೆಯನ್ನು ಆರಂಭಿಸಿದ್ದಾರೆ. ರಾಜೇಂದ್ರ ಕುಮಾರರ ಬಗ್ಗೆ ನಮ್ಮ ಡಾಕ್ಟರ್ ದೇವಿಪ್ರಸಾದ್ ಶೆಟ್ಟರು ಸವಿಸ್ತಾರವಾಗಿ ಮಾತನಾಡಿದರು. ನಾನು ಅವರ ಬಗ್ಗೆ ನನಗಿಂತ ಹೆಚ್ಚು ನಿಮಗೆ ತಿಳಿದಿದೆ, ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗುವುದಿಲ್ಲ. ಜಾಗತಿಕ ಬಂಟರ ಸಂಘ ಒಕ್ಕೂಟ ಅಂದರೆ 120 ಬಂಟರ ಸಂಘಗಳ ಒಂದು ಮಾತೃ ಸಂಸ್ಥೆ. ಈ 120 ಬಂಟರ ಸಂಘದಲ್ಲಿ ಸಾಮಾನ್ಯ ಜನರ ಕೆಲಸ ಆಗುವುದಾದರೆ ದಾನಿಗಳ ಸಹಾಯದಿಂದ. ನಮ್ಮ ಒಕ್ಕೂಟಕ್ಕೆ ಬಂಟರನ್ನು ಬಿಟ್ಟು ಬೇರೆ ಸಮಾಜದವರೊಂದು ದಾನ ಕೊಟ್ಟಿದ್ದಾದರೆ ಅದು ಡಾಕ್ಟರ್ ರಾಜೇಂದ್ರ ಕುಮಾರ್. ಯಾಕೆಂದರೆ ಅವರಿಗೆ ಎಲ್ಲ ಸಮಾಜದವರು ಒಂದೇ, ಎಲ್ಲ ಧರ್ಮದವರು ಒಂದೇ, ಸರಳ ವ್ಯಕ್ತಿತ್ವದ, ಪ್ರಾಮಾಣಿಕವಾಗಿ ಸಾಮಾನ್ಯ ಜನರ ಸೇವೆ ಮಾಡುವಂಥ ವ್ಯಕ್ತಿ. ಈಗ ನಾವೆಲ್ಲರೂ ಇವತ್ತು ಅಂಜಿಕೆ ಇಲ್ಲದೆ ನಾವು ಭಾಗವಹಿಸಿದ್ದೇವೆ, ದೇವಿಪ್ರಸಾದ್ ಶೆಟ್ಟರು ಹೇಳಿದರು. ಯಾಕೆಂದರೆ ಇದು ಪಕ್ಷಾತೀತ ಕಾರ್ಯಕ್ರಮ, ಯಾವುದೇ ಧರ್ಮ ಸಭೆ ಅಲ್ಲ, ಸರ್ವಧರ್ಮ ಸಭೆ. ನಮ್ಮೆಲ್ಲರ ಉದ್ದೇಶ ಒಂದೇ, ಡಾಕ್ಟರ್ ರಾಜೇಂದ್ರ ಕುಮಾರರನ್ನು ಅತ್ಯಧಿಕ ಮತದಿಂದ ಗೆಲ್ಲಿಸಿ ಒಬ್ಬ ವ್ಯಕ್ತಿಗೆ, ಕೆಲಸ ಮಾಡುವವರಿಗೆ, ಸಮಾಜ ಸೇವೆ ಮಾಡುವವರಿಗೆ ಯಾವುದೇ ಪಕ್ಷದ ಅಗತ್ಯ ಇಲ್ಲ, ಸಾಮಾನ್ಯ ಜನರ ಸಹಕಾರ ಇದ್ದರೆ ಅದೇ ಒಂದು ಶಕ್ತಿ. ರಾಜೇಂದ್ರ ಕುಮಾರರನ್ನು ನಾವೆಲ್ಲರೂ ಒಗ್ಗಟ್ಟಾಗಿ ಅವರನ್ನು ಚುನಾವಣೆಯಲ್ಲಿ ಬಹುಮತದಿಂದ ಗೆಲ್ಲಿಸುವ, ಅವರ ಸೇವೆ ಮುಂದಕ್ಕೆ MLC ಆಗಿ, ಮಿನಿಸ್ಟರ್ ಆಗಿ ಈ ಸಮಾಜಕ್ಕೆ ಒದಗಲಿ, ನಮ್ಮ ದೇವರು ಅವರಿಗೆ ಅನುಗ್ರಹಿಸಲಿ ಅಂತ ಹೇಳಿ, ನಮ್ಮ ಜಾಗತಿಕ ಬಂಟರ ಸಂಘದ ಒಕ್ಕೂಟದ ಎಷ್ಟು ಮತಗಳಿವೆ ಅದೆಲ್ಲ ಮತಗಳು ರಾಜೇಂದ್ರ ಕುಮಾರ್ಗೆ ಬೀಳುವಂತೆ ಆಗಲಿ. ಅದಕ್ಕೆ ಏನೆಲ್ಲ ಕೆಲಸ ಆಗಬೇಕಾ ಅದಕ್ಕೆ ನಾವೆಲ್ಲ ಇದ್ದೇವೆ. ಜಯಕರಣ್ಣ ಇದ್ದಾರೆ, ನಮ್ಮ ಪಡುಬಿದ್ರಿ ಬಂಟ ಸಂಘ ದೇವಿಪ್ರಸಾದ್ ಇದ್ದಾರೆ, ಶಶಿ ಬಲ್ಯೊಟ್ಟು ಇದ್ದಾರೆ, ಹಾಗೆ ಎಲ್ಲ ತುಂಬ ನಾಯಕರಿದ್ದಾರೆ. ಇಲ್ಲಿ ನಾವೆಲ್ಲರೂ ಒಟ್ಟಿಗೂಡಿ ನಮ್ಮ ಕೆಲಸವನ್ನು ಮಾಡ್ತೇವೆ. ನಾವು ರಾಜಣ್ಣ, ನಾವೆಲ್ಲರೂ ನಿಮ್ಮೊಟ್ಟಿಗಿದ್ದೇವೆ, ಜಾಗತಿಕ ಬಂಟ ಸಂಘ ನಿಮ್ಮೊಟ್ಟಿಗಿದ್ದೇವೆ, ನೀವು ನಮಗೆ ನಮ್ಮೊಟ್ಟಿಗೆ ಇರಬೇಕು, ದೇವರು ನಿಮ್ಮನ್ನು ಅರಸಲಿ ಅಂತ ಹೇಳಿ. ಎಂ.ಎನ್. ರಾಜೇಂದ್ರ ಕುಮಾರ್ ಅಂತ ಹೇಳಿದರೆ ಎಲ್ಲ ಬಡವರಿಗೂ ಚಿರಪರಿಚಿತರು. ಅವರು ಒಂದು ಚಾಪ್ಟರಲ್ಲಿ ಮುಂದುವರಿಯುತ್ತಾ ಹೊಸ ಒಂದು ಚಾಪ್ಟರಿಗೆ ಅವರು ಕಾಲಿಟ್ಟಿದ್ದಾರೆ. ಈಗ ಬಡವರ ಸೇವೆಯಲ್ಲಿ ಆ ಒಂದು ಚಾಪ್ಟರನ್ನು ಅವರು ಮುಂದುವರಿಸುತ್ತಾ ಅದರಲ್ಲಿ ವಿಜಯ ಗಳಿಸಿ ತಮ್ಮ ಬ್ಯಾಂಕಿನ ಅಧ್ಯಕ್ಷ ಸ್ಥಾನವನ್ನು ವಹಿಸಿ ಅದನ್ನು ಉತ್ತುಂಗಕ್ಕೆ ಏರಿಸಿ ಇದೀಗ ಜನರ ಸೇವೆ ಇನಿಯೂ ಕೂಡ ಮುಂದೆ ಕೂಡ ಉತ್ತಮವಾಗಿ ಮಾಡಬೇಕು ಎಂಬ ದೃಷ್ಟಿಯಲ್ಲಿ MLC ವಿಧಾನ ಪರಿಷತ್ ಇದರ ಚುನಾವಣೆಗೆ ಅವರು ನಿಂತಿದ್ದಾರೆ. ಎಲ್ಲರೂ ಕೂಡ ಅವರನ್ನು ಗೆಲ್ಲಿಸಬೇಕು. ಕಾರಣ ಇಂತಹ ಒಂದು ನಾಯಕರು ನಮ್ಮ ಸಮಾಜಕ್ಕೆ ಬೇಕಾಗಿದೆ ಅಂತ ಹೇಳಿದರೆ, ಬಡವರಿಗೆ ಯಾರು ಸಹಾಯ ಮಾಡುತ್ತಾರಾ ಅವರಿಗೆ ದೇವನ ಸಹಾಯ ಖಂಡಿತವಾಗಿ ಇದೆ ಎಂಬುದು ನಮ್ಮ ವಿಶ್ವಾಸ. ಪ್ರವಾದಿಯವರು ಹೇಳಿದ್ದು ಕೂಡ ಅದೇ, ವಲ್ಲಾಹು ಫಿ ಅವನಿ ಲಬದಿ ಮಾ ಕಾನ ಲಬದು ಫಿ ಅವನಿ ಅಹಿಹಿ. ಒಬ್ಬಾತನು ಮತ್ತೊಬ್ಬನಿಗೆ ಸಹಾಯ ಮಾಡಿದಲ್ಲಿ, ಒಂದು ಬಡವರಿಗೆ ಸಹಾಯ ಯಾರು ಮಾಡುತ್ತಾರೋ ಅವನಿಗೆ ಪ್ರತ್ಯೇಕವಾಗಿ ದೇವನ ಸಹಾಯ ಕೂಡ ಇದೆ ಎಂಬುದು ಪ್ರವಾದಿಯವರ ಮಾತು ಕೂಡ ಆಗಿದೆ. ಅದೇ ರೀತಿ ಎಲ್ಲರೊಂದಿಗೆ ಕೂಡ ನಾನು ಇವತ್ತು ಇವರನ್ನು ಮೊದಲನೇದಾಗಿ ನಾನು ಭೇಟಿಯಾದಾಗ ಕೂಡ ಎಂತೊಂದು ಸರಳವಾದಂತಹ ಒಂದು ರೆಸ್ಪೆಕ್ಟಿನೊಂದಿಗೆ ನಮ್ಮೊಂದಿಗೆ ವರ್ತಿಸಿದ್ದಾರೆ. ಇನ್ನೂ ಕೂಡ ದೇವನ ಅವರನ್ನು ಉತ್ತುಂಗಕ್ಕೆ ಏರಿಸಲಿ. ಅವರು ನಿಂತಹ ಈ ಒಂದು ಚುನಾವಣೆಯಲ್ಲಿ ವಿಜಯಿಯಾಗಿ ಮುಂದೆಯೂ ಕೂಡ ಹಲವಾರು ಅಭಿವೃದ್ಧಿಯಾದಂತಹ ಕಾರ್ಯಕ್ರಮವನ್ನು ನಡೆಸಲು ದೇವನು ಅನುಗ್ರಹಿಸಲೆಂದು ಮಾತ್ರ ಈ ಸಂದರ್ಭದಲ್ಲಿ ಹೇಳುತ್ತಾ, ನಮ್ಮ ಧರ್ಮದಲ್ಲಿ ಎಲ್ಲ ಭಾಷೆಗಳು ಒಂದೇ.
2013 ಇಸ್ವಿಯಲ್ಲಿ ಬ್ಯೂನಸ್ ಐರೆಸ್ ಅರ್ಜೆಂಟೀನಾ ಅಲ್ಲಿಯ ಧರ್ಮಗುರು ಹೊರ್ಗೆ ಮಾರಿಯೋ ಬೆರ್ಗೋಲಿಯೋ ಅವರು ಚುನಾವಣೆಯಾಗಿ ರೋಮಪುರದಲ್ಲಿ ಈ ದಿಗ್ದರ್ಶನವನ್ನು ಕೊಡಬೇಕೆಂದು ಹೇಳಿದಾಗ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಕೆಲವು ತಿಂಗಳಿನಲ್ಲಿ ಅವರು ಭಾರತಕ್ಕೂ ಕೂಡ ಬರ್ತಾರೆ, ಖಂಡಿತವಾಗಿ ಬರ್ತಾರೆ. ಪೋಪ್ ಫ್ರಾನ್ಸಿಸ್ ಅವರ ಭಾಷಣದಲ್ಲೇ ನಿಮ್ಮನ್ನು ವಹಿಸ್ತೇನೆ, ದೇವರ ಆಶೀರ್ವಾದಗಳನ್ನು ಕೋರುತ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು, ಲೋಕ ಸಮಸ್ತ ಸುಖಿನೋ ಭವಂತು. ಅವರ ವ್ಯಕ್ತಿತ್ವದಲ್ಲಿ ನಮಗೆಲ್ಲರಿಗೂ ಸುಖ ಜೀವನ ಅದು ಈ ಗ್ರಾಮೀಣ ನಮ್ಮ ಜೀವನದಲ್ಲಿ ಬರ್ತದೆಂದು ನನಗೆ ನಿಜವಾಗಿ ವಿಶ್ವಾಸ ಉಂಟು. ಅದಕ್ಕಾಗಿ ಲೋಕ ಸಮಸ್ತ ಸುಖಿನೋ ಭವಂತು, ಹೊರ್ಗೆ ಮಾರಿಯೋ ಬೆರ್ಗೋಲಿಯೋ, ಪೋಪ್ ಫ್ರಾನ್ಸಿಸ್ ಅವರ ಭಾಷೆಯಿಂದಲೇ ನಿಮ್ಮನ್ನು ಆಶೀರ್ವದಿಸುತ್ತೇನೆ. Te Deum laudamus, te Dominum omnes confitemur, tibi omnes angeli, tibi omnes cherubim et seraphim incessabili voce proclamant, Sanctus, Sanctus, Dominus Deus ಶಬಾವತ್. ಎಲ್ಲರಿಗೂ ಆಶೀರ್ವಾದಗಳನ್ನು ಕೋರುತ್ತೇನೆ. ಮಿಸ್ಟರ್ ರಾಜೇಂದ್ರ ಕುಮಾರ್, ಎಲ್ಲ ಥರದ ಆಶೀರ್ವಾದಗಳು ನಿಮ್ಮ ಚುನಾವಣೆಗೆ ಬರಬೇಕು. ನಾವು ಕೂಡ ಇಲ್ಲ ಮಂಗಳೂರಿನಲ್ಲಿ ಇದ್ದೇನು. ಎಲ್ಲ ಆಶೀರ್ವಾದಗಳು ಈ ದಾರಿಯಿಂದಲೇ ಬರಬೇಕೆಂದು ನಾನು ಹೇಳ್ತೇನೆ. ಇವತ್ತು ನಿಮ್ಮ ಜೀವನ ಅದು ಶಕ್ತಿಯುತ ಆಗಲಿ. ಈ ಸಭಾ ಕಾರ್ಯಕ್ರಮದ ಮುಂದೆ ಹಿಂದೆ ಬಲ ಎಡ ಬದಿಗಳನ್ನು ನೋಡುವಾಗ ನನಗೆ ಅನಿಸುವಂಥದ್ದು ಕವಿವಾಣಿ ಒಂದು, ಇವನಾರವ 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 ಎನ್ನದಿರು, ಇವನಮ್ಮವ 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 ಎನ್ನುತ್ತಿರು ಅನ್ನುವಂತಹ ಮಾತು. ಕಾರಣ ಎನ್ ರಾಜೇಂದ್ರ ಕುಮಾರ್ ಅವರ ವ್ಯಕ್ತಿತ್ವದ ಬಗ್ಗೆ ನಾನು ಹೆಚ್ಚು ಮತ್ತೆ ಹೇಳಿದ್ದನ್ನೇ ಹೇಳುವುದಕ್ಕೆ ಹೋಗುವುದಿಲ್ಲ. ಆದರೆ ಅವರ ಸಹಕಾರಿ ಬದುಕು ಪ್ರಾರಂಭದಿಂದಲೂ ಕೂಡ ನಾನು ಒಳ ಹೊರಗನ್ನು ಬಲ್ಲವ. ಹಾಗಾಗಿ ಅವರ ಸಾಧನೆಯ ಬಗ್ಗೆ ಒಂದು ಮಾತಿನಲ್ಲಿ ಹೇಳುವುದಾದರೆ ಆಗ ಕೂಡ ಹೇಳಿದೆ, ಸಿಂಹ ಮೃಗರಾಜ ಆಗಿದೆ. ಹೇಗೆ ಅಂತ ಕೇಳಿದರೆ, ನಾಭಿಷೇಕೋ ನ ಸಂಸ್ಕಾರ ಸಿಂಹಸ್ಯ ಕೃತೆ ಮೃಗೈ ವಿಕ್ರಮಾರ್ಜುನ ಸತ್ವೇನ ಸ್ವಯಮೇವ ಮೃಗೇಂದ್ರತಃ. ಸಿಂಹ ಯಾರೂ ಪಟ್ಟ ಕಟ್ಟಿದವರಿಲ್ಲ, ಆದರೆ ತನ್ನ ಸಾಧನೆಯ ಹಾದಿಯಲ್ಲಿ ಏರಿದಂಥ ಎತ್ತರ, ಪಟ್ಟಂಥ ಪರಿಶ್ರಮ, ಮಾಡಿದಂಥ ಸಾಧನೆ, ಮುಂದೆ ಮಾಡಬೇಕಾದಂಥ ಕೆಲಸಗಳ ಬಗ್ಗೆ ದೂರಾಲೋಚನೆ, ಆ ದೂರದ ದೃಷ್ಟಿಕೋನ, ಇವೆಲ್ಲವನ್ನೂ ಕೂಡ ನಾನು ಹತ್ತಿರದಿಂದ ಬಲ್ಲವನಾದ್ದರಿಂದ ಒಂದು ಮಾತು ಮುಂದಕ್ಕೆ ಒಂದು ದಿನ ಏನಾಗ್ತದೆ, ಅಭಿನವ ಮಳವಳ್ಳಿ ಅಂದರೆ ಇವತ್ತು ಸಹಕಾರಿ ರಂಗ ಅಂದರೆ ಎನ್ ರಾಜೇಂದ್ರ ಕುಮಾರ್ ಅಂದರೆ ನಮ್ಮ ದೇಶದಲ್ಲಿ ಅನೇಕ ಸಂಘ ಸಂಸ್ಥೆಗಳಿವೆ, ಸಹಕಾರಿ ಕ್ಷೇತ್ರಗಳಿವೆ, ನಮ್ಮ ರಾಜ್ಯದಲ್ಲಿವೆ. ಆದರೆ ಎಲ್ಲರೂ ಕೂಡ ಇವತ್ತು ಮಾದರಿಯಾಗಿ ಅನುಕರಿಸುವಂಥದ್ದು ದಕ್ಷಿಣ ಕನ್ನಡ ಕೇಂದ್ರ ಸಹಕಾರಿ ಬ್ಯಾಂಕ್. ಅಂದರೆ ಅದು ಎ ಲೀಡರ್ಶಿಪ್ ಈಸ್ ನಥಿಂಗ್ ಬಟ್ ಪ್ರಿಪೇರಿಂಗ್ ಸೆಕೆಂಡ್ ಲೈನ್ ಆಫ್ ಲೀಡರ್ಶಿಪ್. ಎನ್ ರಾಜೇಂದ್ರ ಕುಮಾರ್ ಒಬ್ಬರು ಲೀಡರ್ ಆಗಿದ್ದುಕೊಂಡು ಅನೇಕ ಮಂದಿ ಅವರಂಥ ಲೀಡರ್ಗಳನ್ನು ತಯಾರು ಮಾಡಿದ್ದರಿಂದ, ಅವರ ನಿಸ್ವಾರ್ಥವಾದ ದುಡಿಮೆಯಿಂದ ಸೇವೆಯಿಂದ ಈ ಸಾಧನೆ ಮಾಡುವುದಕ್ಕೆ ಸಾಧ್ಯವಾಗ್ತದೆ. ಬಂಧುಗಳೇ, ನೆನಪಿಟ್ಟುಕೊಳ್ಳಿ, ಮುಂದೆ ಒಂದು ದಿನ ಅನೇಕ ಡಾಕ್ಟರೇಟ್ ಪದವಿಗಳು ಅವರಿಗೆ ಸಿಕ್ಕಿದೆ. ಆದರೆ ಮುಂದೆ ಒಂದು ದಿನ ಸಹಕಾರಿ ರಂಗದ ಅಧ್ಯಯನ ಮಾಡುವ ಹೊತ್ತಿಗೆ ಎನ್ ರಾಜೇಂದ್ರ ಕುಮಾರ್ ಕುರಿತು ಕೂಡ ಒಂದು ಅಧ್ಯಯನ ಮಾಡಿ PhD ಪ್ರಬಂಧ ಮಂಡಿಸುವ ಮಟ್ಟಿಗೆ ಅವರ ಸಾಧನೆ ಇದೆ. ಅದೊಂದು ದಿನ ನಾವು ನಿರೀಕ್ಷಿಸ್ತಾ ಇರ್ತೇವೆ. ಬಂಧುಗಳೇ, ಹೆಚ್ಚು ಮಾತಾಡೋ ಹೊತ್ತು ಇದಲ್ಲ. ಆದರೆ ನಾನು ಒಬ್ಬ ಜೈನ ಸಮಾಜದ ಪ್ರತಿನಿಧಿಯಾಗಿಯೂ ಕೂಡ ಇಲ್ಲಿದ್ದೇನೆ, ಕಂಬಳದ ಪ್ರತಿನಿಧಿಯಾಗಿಯೂ ಕೂಡ ಇದ್ದೇನೆ.
ಕಂಬಳ ಇವತ್ತು ಯಾವುದೇ ಜಾತಿ ಮತ ಭೇದವಿಲ್ಲದ, ಶ್ರೀಮಂತರು ಬಡವರು ಅನ್ನುವಂಥ ತಾರತಮ್ಯ ಇಲ್ಲದ, ಹೆಂಗಸರು ಮಕ್ಕಳು ಕುಟುಂಬ ಸಮೇತ ನೋಡುವಂತಹ ಸಹಸ್ರ ಸಂಖ್ಯೆಯಲ್ಲಿ ಸೇರುವಂತಹ ಒಂದು ಜಾನಪದ ಕ್ರೀಡೆ ಇದ್ದರೆ ಅದು ಕಂಬಳ ಮಾತ್ರ. ಈ ಕಂಬಳಕ್ಕೆ ಅದು ಆಯ್ಕೆಳ ಭಾವದಿಂದ ಇರಲಿ, ಮಿಯಾರ್ನ ಕಂಬಳದಲ್ಲಿ 17 ವರ್ಷದಿಂದಲೂ ಕೂಡ ಅದನ್ನು ಒಬ್ಬ ನವೋದಯ ಗ್ರಾಮ ವಿಕಾಸ ಚಾರಿಟೇಬಲ್ ಟ್ರಸ್ಟ್ನ ಮೂಲಕ ಸಹಯೋಗವನ್ನು ನೀಡುತ್ತಾ ಅನೇಕ ಕಂಬಳಗಳಿಗೆ ಅವರು ಸಹಕಾರವನ್ನು ಕೊಡ್ತಾ ಬಂದವರು. ಅವರ ಸಾಧನೆ, ತನ್ನ ಸ್ವಯಂ ಶಕ್ತಿಯಿಂದ ಅವರು ಪಟ್ಟಂತಹ ಪರಿಶ್ರಮ. ನಾನು ಒಂದು ಮಾತಿನಲ್ಲಿ ಹೇಳುವುದಾದರೆ, ಈ ರಾಜಕೀಯಕ್ಕೆ ಕೆಲವೊಂದು ಸಲ ಜಾತಿಯ ಬೆಂಬಲ ಬೇಕಾಗ್ತದೆ. ಪ್ರಾಯಶಃ ಅಲ್ಪಸಂಖ್ಯಾತರಲ್ಲಿ ಅಲ್ಪಸಂಖ್ಯಾತರಾಗಿರುವಂತಹ ಎನ್ ರಾಜೇಂದ್ರ ಕುಮಾರ್ ಈ ಮಟ್ಟಕ್ಕೆ ಏರಿದ್ದಾರೆ ಅಂದರೆ ಅವರ ಸಾಧನೆ, ಪರಿಶ್ರಮ ಎಲ್ಲವೂ ಮುಖ್ಯ. ಇನ್ನು ಹೆಚ್ಚು ಹೇಳದೆ, ಪ್ರಾರಂಭದಿಂದಲೂ ಕೂಡ ಸಹಕಾರಿ ಬಂಧುಗಳಿಗೆ, ಸಹಕಾರಿ ವರ್ಗಕ್ಕೆ ವಿಧಾನ ಪರಿಷತ್ನಲ್ಲಿ ಒಂದು ಅವಕಾಶ ಸಿಗಬೇಕು ಅಂತ ಪ್ರತಿಪಾದಿಸ್ತಾ ಬಂದವರು. ಕೇಂದ್ರದಲ್ಲಿ ರಾಜ್ಯಸಭೆ, ರಾಜ್ಯದಲ್ಲಿ ವಿಧಾನ ಪರಿಷತ್, ಇದು ಬುದ್ಧಿಜೀವಿಗಳಿಗಾಗಿ ಇರುವಂತಹ, ಸಾಧಕರಾಗಿ ಇರುವಂತಹ ವ್ಯಕ್ತಿಗಳಿಗೆ ರಾಜಕೀಯೇತರವಾಗಿ ಪ್ರಾತಿನಿಧಿಕವಾದಂತಹ ಸಂಸ್ಥೆ ಇದು. ಈ ಸಂಸ್ಥೆಗೆ ಇವರು ಪಕ್ಷಾತೀತವಾಗಿ, ಪಕ್ಷೇತರರಾಗಿ ಇವತ್ತವರು ಸ್ಪರ್ಧಿಸ್ತಾ ಇದ್ದಾರೆ. ನಾವು ಆನೆ ನಡೆದದ್ದೇ ದಾರಿ ಅಂತ ಒಂದು ಮಾತಿದೆ, ನೆನಪಿರಬೇಕು. ಯಾಕಂದರೆ ಆನೆಗೆ ದಾರಿ ತೋರಿಸ್ಕೊಳ್ಬೇಕಾಗಿಲ್ಲಂತೆ, ಆನೆ ದಾರಿ ಮಾಡಿಕೊಂಡು ಹೋಗ್ತದೆ, ಅದರ ಹಿಂದಿನಿಂದ ನಾವು ಅನುಸರಿಸಿಕೊಂಡು ಹೋಗ್ತೇವೆ. ಹಾಗೆ ಎನ್ ರಾಜೇಂದ್ರ ಕುಮಾರ್ ಇವತ್ತು ಸ್ಪರ್ಧೆಯಲ್ಲಿ ಗೆಲ್ಲಬೇಕು ಅಂತಾದರೆ, ಬಂಧುಗಳೇ, ಒಂದು ನಾನು ನಿಮ್ಮಲ್ಲಿ ಕಿವಿ ಮಾತು ಮತ್ತು ವಿನಂತಿ ಮಾಡಿಕೊಳ್ತೇನೆ. ಇವತ್ತು MLC ಕ್ಷೇತ್ರದ ಚುನಾವಣೆಯಲ್ಲಿ ಎಲ್ಲರಲ್ಲಿ ಒಂದು ಕಂಪನ ಮೂಡಿದೆ. ಎನ್ ರಾಜೇಂದ್ರ ಕುಮಾರ್ ಕ್ಷೇತ್ರಕ್ಕೆ ಪ್ರವೇಶಿಸ್ತಾ ಇದ್ದಾರೆ ಅನ್ನುವಾಗ ಒಂದು ಕಂಪನ ಬಂದಿದೆ. ಈ ಕಂಪನ ಉಳಿಬೇಕು. ಆಮೇಲೆ ಪ್ರತಿಯೊಬ್ಬರು ಕೂಡ ಇಲ್ಲಿಂದ ಹೊರಟ ನಂತರ 10ನೇ ತಾರೀಕಿನ ಚುನಾವಣೆಯನ್ನು 9ನೇ ತಾರೀಕಿನವರೆಗೆ ಕೂಡ ಒಂದು ಚೂರು ಶ್ರಮಿಸದೆ ಇವನಮ್ಮವ ಅನ್ನುವ ಭಾವನೆಯೊಂದಿಗೆ ಆ ಮತಪೆಟ್ಟಿಗೆ ತುಂಬುವ ಹಾಗೆ ಮಾಡಬೇಕು. ಪ್ರಾಶಸ್ತ್ಯದ ಮತಗಳನ್ನು ಕೊಡುವ ಹಾಗೆ ನಾವು ಪ್ರತಿಯೊಬ್ಬರೂ ನಮ್ಮ ಬಂಧುಗಳನ್ನು, ನಮ್ಮ ಆತ್ಮೀಯರನ್ನು, ಸಹಕಾರದಿಂದ ಪ್ರಯೋಜನವನ್ನು ಪಡೆದವರನ್ನು ಎಲ್ಲರನ್ನೂ ಕೂಡ ಮನದಟ್ಟು ಮಾಡಿ, ಯಾಕೆ ರಾಜೇಂದ್ರ ಕುಮಾರ್ ಅವರಿಗೆ ಮತ ಕೊಡಬೇಕು ಅನ್ನೋದನ್ನು ಮನದಟ್ಟು ಮಾಡಿ, ಅವರು ಸ್ವಯಂ ಪ್ರೇರಣೆಯಿಂದ ಬಂದು ಮತ ನೀಡುವ ಹಾಗೆ ನಾವು ಪ್ರೇರೇಪಿಸಿದಾಗ ಮಾತ್ರ ನಾವೇನೆಲ್ಲ ಪ್ರಯತ್ನ ಮಾಡ್ತಾ ಇದ್ದೇವೆ ಮಾತಿನಲ್ಲಿ ಹೇಳಿದ್ದನ್ನು ಕೃತಿಯಲ್ಲಿ ತೋರಿಸಬೇಕು, ಕಾರ್ಯರೂಪದಲ್ಲಿ ತೋರಿಸಬೇಕು. ಸಹಕಾರಿ ರಂಗದಿಂದ ಪ್ರಪ್ರಥಮ ಪ್ರವೇಶವನ್ನು ಪಡೆದಂತಹ, ವಿಧಾನ ಪರಿಷತ್ತಿನ ಪ್ರವೇಶವನ್ನು ಪಡೆದಂಥ ಒಬ್ಬ MLC ಸಾಧ್ಯವಾದರೆ ನಮ್ಮ ಮೂಡುಬಿದಿರೆ ಕಂಬಳಕ್ಕೆ ಬರುವಾಗ ಅಂಥ ಆತ್ಮವಿಶ್ವಾಸದಿಂದ MLC ಆಗಿ ಬರಬೇಕು ಅನ್ನುವಂಥದ್ದು ನಮ್ಮ ಎಲ್ಲ ಕಂಬಳ ಅಭಿಮಾನಿಗಳ ಪರವಾಗಿ ಶುಭ ಕೋರ್ತಾ. ರಾಜೇಂದ್ರ ಕುಮಾರ್ ಅವರ ಕಚೇರಿ ಉದ್ಘಾಟನೆ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಆಗಿದೆ. ಅದರಲ್ಲಿ ನಾನು ಕಂಡುಕೊಂಡದ ಬಹಳ ಒಂದು ಮುಖ್ಯವಾದ ವಿಷಯ ಅಂದರೆ, ಈ ದೇಶಕ್ಕೆ ಸ್ವಾತಂತ್ರ್ಯ ನೀಡಿದಂಥ ಚಳವಳಿ ಮುಂಚೂಣಿಯ ನಾಯಕರಾಗಿರುವಂಥ ಮಹಾತ್ಮ ಗಾಂಧೀಜಿಯವರು, ಅದೇ ರೀತಿ ಈ ದೇಶಕ್ಕೆ ಉತ್ಕೃಷ್ಟವಾದ ಒಂದು ಸಂವಿಧಾನವನ್ನು ಮತ್ತು ಎಲ್ಲ ಕಟ್ಟ ಕಡೆಯ ವ್ಯಕ್ತಿಗೂ ಮತದಾನ ಹಕ್ಕು ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಇಟ್ಕೊಂಡು ಅವರು ಈ ಕಚೇರಿಯನ್ನು ಉದ್ಘಾಟನೆ ಮಾಡೋದು ಬಹಳ ಸಂತೋಷ ವಿಚಾರ. ಯಾಕಂದರೆ ಇದು ಕಟ್ಟ ಕಡೆಯ ವ್ಯಕ್ತಿಯು ಕೂಡ ಒಂದು ಮತದಾನದ ಹಕ್ಕು ಇರುವ ಕಾರಣ ಇಲ್ಲಿ ಯಾರು ಕೂಡ ರಾಜಕೀಯದ ಒತ್ತಡಕ್ಕೆ ಒಳಗಾಗಬಾರ್ದು. ಆದ್ದರಿಂದ ಇದು ಪಕ್ಷಾತೀತವಾಗಿ ನಡೆಯುವಂಥ ಒಂದು ಚುನಾವಣೆ. ಆದ್ದರಿಂದ ಎಲ್ಲರಿಗೂ ಮತದಾನ ಮಾಡುವಂಥ ಅವರದೇ ಆದ ಹಕ್ಕು ಇದೆ. ಯಾರ ಒತ್ತಡಕ್ಕೂ ಬಲಿಯಾಗದೆ ನಾವು ಈಗ ನಮ್ಮ ರಾಜೇಂದ್ರ ಕುಮಾರ್ ಅವರ ವಿಚಾರವಾಗಿ ನಾವು ಹೇಳುವುದಾದರೆ, ಈ ಸಹಕಾರಿ ಕ್ಷೇತ್ರದಲ್ಲಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕ್ರಾಂತಿಕಾರಿ ಕೆಲಸವನ್ನು ಮಾಡಿರುವಂಥ ರಾಜೇಂದ್ರ ಕುಮಾರ್ ಅವರ ಬಗ್ಗೆ ಈಗಾಗಲೇ ಸಾಕಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಕಟ್ಟಕಡೆಯ ವ್ಯಕ್ತಿಗೂ ಅಂದರೆ ಹಳ್ಳಿಗೂ ಸ್ವಸಹಾಯ ಸಂಘಗಳನ್ನು, ನವೋದಯ ಸ್ವಸಹಾಯ ಸಂಘಗಳನ್ನು ಸ್ಥಾಪಿಸಿಕೊಂಡು ಮಹಿಳೆಯರ ಸಬಲೀಕರಣ ಮತ್ತು ಗ್ರಾಮೀಣ ಮಟ್ಟದಲ್ಲಿ ಸಣ್ಣ ಪುಟ್ಟ ದೊಡ್ಡ ಗಾತ್ರದ ಉದ್ಯಮಗಳು ನಡೆಸಲಿಕ್ಕೆ ಸಾಕಷ್ಟು ಸಹಕಾರವನ್ನು ನೀಡಿದಿರುವಂಥ ಈ ಸಹಕಾರಿ ಕ್ಷೇತ್ರದ ಒಬ್ಬ ಸೋಲಿಲ್ಲದ ಸರದಾರ ಅವರು. ಯಾಕಂದರೆ ಇಲ್ಲಿ ಕೂಡ ಅವರು ಖಂಡಿತ ಸೋಲುವುದಿಲ್ಲ. ಈವರೆಗೆ ಈ ಕ್ಷೇತ್ರದಲ್ಲಿ ಎಲ್ಲ ಕ್ಷೇತ್ರಗಳನ್ನು ಕೂಡ ಎಲ್ಲ
ಪ್ರಶಸ್ತಿಗಳನ್ನು ಪಡ್ಕೊಂಡು ಈ ಕ್ಷೇತ್ರದಲ್ಲಿ ಮುನ್ನುಗ್ಗಿದ್ದಾರೆ. ಆದ್ದರಿಂದ ಈ ಸಹಕಾರಿ ಕ್ಷೇತ್ರದಲ್ಲಿ ಕೂಡ ಮುನ್ನುಗ್ಗಿದ ಕಾರಣ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕೂಡ ಅವರಿಗೆ ಖಂಡಿತ ಗೆಲುವು ಖಂಡಿತ ಶತಸಿದ್ಧ ಅಂತ ನಾವು ಭಾವಿಸಬೇಕು. ಈ ಬಗ್ಗೆ ನಾವು ಈಗಾಗಲೇ ತಳಮಟ್ಟದಲ್ಲಿ ನಾವು ಕೆಲಸ ಮಾಡಬೇಕು. ಆ ಮಟ್ಟದಲ್ಲಿ ಕೆಲಸ ಮಾಡಿದಾಗ ಮಾತ್ರ ಅವರಿಗೆ ಮತವಾಗಿ ಪರಿವರ್ತನೆ ಆಗ್ತದೆ. ಎಲ್ಲರೂ ಕೂಡ ಎಲ್ಲ ಮತಗಳು ಕೂಡ ನಾಡ್ದು 10ನೇ ತಾರೀಕಿಗೆ ಅವರ ಪರವಾಗಿ ಹಾಕುವಂಥ ಕೆಲಸವನ್ನು ಎಲ್ಲರೂ ಕೂಡ ಕೆಲಸ ಮಾಡಬೇಕಾಗಿದೆ. ಆ ಪ್ರಯುಕ್ತ ಈ ಚುನಾವಣಾ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸಬೇಕು ಮತ್ತು ನಮ್ಮೆಲ್ಲರ ಶ್ರಮ ಹಾಕಿದರೆ ಮಾತ್ರ ಖಂಡಿತ ಇವರು ವಿನ್ ಆಗ್ತಾರೆ. ಆದ್ದರಿಂದ ಎಲ್ಲರೂ ಕೂಡ ಶ್ರಮಪಟ್ಟು ಕೆಲಸ ಮಾಡಿದರೆ ಅವರಿಗೆ ಏನು ಕಷ್ಟ ಇಲ್ಲ. ಯಾಕಂದರೆ ಅವರು ಸಹಕಾರಿ ಕ್ಷೇತ್ರದಲ್ಲಿ ಮಾಡಿದಂಥ ಸಾಧನೆಗಳು ಅದು ಒಂದಲ್ಲ ಎರಡಲ್ಲ. ಈ ಬಗ್ಗೆ ಇಡೀ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕೂಡ ಗುರುತಿಸಲ್ಪಟ್ಟ ವ್ಯಕ್ತಿ ಅಂದರೆ ನಮ್ಮ ರಾಜೇಂದ್ರ ಕುಮಾರ್ ಅವರು. ಅವರ ಸಾಧನೆಗಳನ್ನು ಗುರುತಿಸಿ ಅವರ ಒಂದು ಬಡ ಜನರ ಮೇಲೆ, ಶೋಷಿತರ ಮೇಲೆ, ಎಲ್ಲ ವರ್ಗದ ಜಾತಿ ಧರ್ಮ ನೋಡದೆ ಎಲ್ಲರಿಗೂ ಕೂಡ ಒಂದು ಸಹಾಯ ನೀಡುವಂಥ ವ್ಯಕ್ತಿಯವರು. ನಾನು ಈಗಾಗಲೇ ಹಲವಾರು ಬಾರಿ ನಾವು ಫೋನ್ ಕರೆ ಮಾಡಿದಾಗ ಕೂಡ ಬಹಳ ಸೌಜನ್ಯದಿಂದ ಮಾತನಾಡಿ ಒಂದು ಸ್ಪಂದಿಸುವಂಥ ವ್ಯಕ್ತಿತ್ವ ಅವರದು. ಎಲ್ಲರೊಂದಿಗೆ ಬೆರೆತು ಎಲ್ಲ ಕಾರ್ಯಕ್ರಮಗಳಿಗೆ ಸ್ಪಂದಿಸುವಂಥ ಒಂದು ವ್ಯಕ್ತಿತ್ವ ಇರುವ ಕಾರಣ ಅವರು ಮುಂದಿನ ದಿನಗಳಲ್ಲಿ ಖಂಡಿತ ನಾಡ್ದು 10ನೇ ತಾರೀಕಿನ ಚುನಾವಣೆಯಲ್ಲಿ ಖಂಡಿತ ಗೆಲ್ಲಬೇಕು. ನಾವೆಲ್ಲರೂ ನಮ್ಮೆಲ್ಲರ ಮಿತ್ರರಿಂದ ಅವರಿಗೆ ಮತ ಬೀಳುವಂತೆ ಅವರನ್ನು ಪ್ರೋತ್ಸಾಹಿಸಬೇಕಂತ ಕೇಳುತ್ತಾ ಈ ಸಂದರ್ಭ ತಮಗೆಲ್ಲ ಗೊತ್ತಿದ್ದಂತೆ ಬ್ರಿಟಿಷರ ಕಾಲದಲ್ಲಿ 1904ರ ಮೊದಲು ಸಹಕಾರಿ ಎನ್ನುವಂಥ ಒಂದು ಆಲದ ಮರದ ಬೀಜವನ್ನು ಅಂದು ಹಾಕಿದ್ದು ಸರಿಸುಮಾರು 117 ವರ್ಷಗಳಿಂದ ಇವತ್ತು ಸಹಕಾರಿ ಕ್ಷೇತ್ರ ಆಲದ ಮರದಂತೆ ಸಾಕಷ್ಟು ಬೆಳೆದಿದೆ. ಇವತ್ತು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಇರ್ಬೋದು ಅಥವಾ ಕರ್ನಾಟಕ ರಾಜ್ಯ ಇರ್ಬೋದು, ಸಹಕಾರಿ ಕ್ಷೇತ್ರದಲ್ಲಿ ಒಂದು ಗ್ರಾಮ ಮಟ್ಟದಿಂದ ರಾಜ್ಯದ ರಾಜಧಾನಿ ಬೆಂಗಳೂರಿನವರೆಗೆ ತನ್ನನ್ನು ಆ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡು ನಿರಂತರವಾಗಿ ಗ್ರಾಮ ಮಟ್ಟದ ಕಟ್ಟ ಕಡೆಯ ವ್ಯಕ್ತಿಗೂ ಇವತ್ತು ವಿಶ್ವಾಸ, ಸ್ವಾಭಿಮಾನ, ಆತ್ಮವಿಶ್ವಾಸವನ್ನು ಮೂಡಿಸುವಂಥ ಕೆಲಸ ಮಾಡಿದ ವ್ಯಕ್ತಿ ಸಹಕಾರ ಕ್ಷೇತ್ರದಲ್ಲಿ ಯಾರಿದ್ದಾರೆ ಅಂದರೆ ಅದು ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರು. ಗೌರವಾನ್ವಿತರೆ, ಪ್ರತಿ ಸಲ ನಾವು ಸರ್ಕಾರ ಒತ್ತಾಯ ಮಾಡ್ತಿದ್ದೆವು. ಎಲ್ಲ ಕ್ಷೇತ್ರದವರಿಗೆ ವಿಧಾನ ಪರಿಷತ್ನಲ್ಲಿ ಪ್ರಾತಿನಿಧ್ಯ ಸಿಗ್ತಾ ಇದೆ, ಶಿಕ್ಷಕರ ಕ್ಷೇತ್ರಕ್ಕೆ ಸಿಗ್ತಾ ಇದೆ, ಸಹಕಾರಿ ಕ್ಷೇತ್ರಕ್ಕೆ ಸಿಗ್ತಾ ಇಲ್ಲ. ನಮ್ಮ ದೇಶದ ಒಟ್ಟು ಜನಸಂಖ್ಯೆಯಲ್ಲಿ ಸರಿಸುಮಾರು 42% ಅಂದರೆ 52 ಕೋಟಿಗೂ ಜಾಸ್ತಿ ಜನಸಂಖ್ಯೆ ಇವತ್ತು ಸಹಕಾರಿ ಕ್ಷೇತ್ರದಲ್ಲಿ ಇದ್ದವರಿದ್ದಾರೆ. ಅಂಥದ್ರಲ್ಲಿ ಒಂದು ಪ್ರಾತಿನಿಧ್ಯ ನಮ್ಮ ಸಹಕಾರಿ ಕ್ಷೇತ್ರಕ್ಕೆ ಈ ತನಕೂ ಸಿಗದೇ ಇರಲಿಕ್ಕೆ ಹೋಗಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಸಮಸ್ತ ಸಹಕಾರಿಗಳ ಒತ್ತಡಕ್ಕೆ ಮಣಿದು ಇವತ್ತು ಡಾಕ್ಟರ್ ರಾಜೇಂದ್ರ ಕುಮಾರನ್ನು ನಾವು ಸ್ವತಂತ್ರ ಅಭ್ಯರ್ಥಿಯಾಗಿ ಮಾಡಿದ್ದೇವೆ. ಇವತ್ತು ರಾಜೇಂದ್ರ ಕುಮಾರ್ ಏನು ಮಾಡಲಿಕ್ಕಿಲ್ಲ. ನಾವೆಲ್ಲ ಸ್ವಾಭಿಮಾನಿಗಳು, ನಾವೆಲ್ಲ ಪ್ರಜ್ಞಾವಂತರು. ನಮಗೆ ಸಾಕಷ್ಟು ಜವಾಬ್ದಾರಿ ಇದೆ, ಹೊಣೆಗಾರಿಕೆ ಇದೆ. ನಮ್ಮ ಕ್ಷೇತ್ರದ ಅಭಿವೃದ್ಧಿ ಇನ್ನೂ ಆಗಬೇಕಾದ್ರೆ, ನಮ್ಮ ಸಹಕಾರಿ ಕ್ಷೇತ್ರದ ಅನೇಕ ಬೇಡಿಕೆಗಳಿದೆ, ಅದೆಲ್ಲವನ್ನು ಪೂರೈಸಬೇಕಾದರೆ ಅದಕ್ಕೆ ಒಬ್ಬ ಸಮರ್ಥ ಅಭ್ಯರ್ಥಿಯಾಗಿ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಇವತ್ತು ನಾವು ತಯಾರು ಮಾಡ್ತಾ ಇದ್ದೇವೆ. ನಾನೆಲ್ಲ ಇವತ್ತು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಹಕಾರಿ ಕ್ಷೇತ್ರದಲ್ಲಿರುವವರು ಸುಮಾರು 1480 ಜನ ಮತದಾರರಾಗಿದ್ದಾರೆ. ಬೇರೆ ಬೇರೆ ಪಂಚಾಯತ್ ಅಥವಾ ಬೇರೆ ಕಡೆ ಮತದಾರರಾಗಿ ಇವತ್ತು ಅವರು ಸಹಕಾರಿ ಕ್ಷೇತ್ರದಲ್ಲಿದ್ದಾರೆ. ಅದರೊಂದಿಗೆ ನಾವು ನಮ್ಮ ಮತದಾರರಲ್ಲಿ ವಿನಂತಿ ಮಾಡೋದಿಷ್ಟೇ, ಪ್ರಥಮ ಪ್ರಾಶಸ್ತ್ಯದ ಮತವನ್ನು ನಮ್ಮ ಅಭ್ಯರ್ಥಿ, ಸ್ವತಂತ್ರ ಅಭ್ಯರ್ಥಿ, ಪಕ್ಷೇತರ ಅಭ್ಯರ್ಥಿ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರಿಗೆ ನೀಡುವುದರ ಮುಖಾಂತರ ಅತ್ಯಧಿಕ ಬಹುಮತದಿಂದ ಒಂದು ದಾಖಲೆಯನ್ನು ನಾವೆಲ್ಲ ಸೇರಿ ನಿರ್ಮಾಣ ಮಾಡಬೇಕಾಗಿದೆ. ನಾನು ಎಲ್ಲರಲ್ಲಿ ಈಗಾಗಲೇ ಸುಂದರಣ್ಣ ಹೇಳಿದಾಗೆ ಇವತ್ತಿನಿಂದಲೇ ನಾವು ಕಾರ್ಯಪ್ರವೃತ್ತರಾಗಿದ್ದುಕೊಂಡು ನಮ್ಗೆ ಯಾವುದೇ ರಾಜಕೀಯ ಇಲ್ಲ. ಯಾಕಂದರೆ ಇವತ್ತು ವೇದಿಕೆ ನೋಡುವಾಗ ಗೊತ್ತಾಗ್ತದೆ, ಜಾತ್ಯತೀತ ವೇದಿಕೆ, ಪಕ್ಷಾತೀತ ವೇದಿಕೆ ಅದೆಲ್ಲ ಸೇರಿಕೊಂಡು ನಾವು ಇವತ್ತು ಮತದಾರರನ್ನು ಸಂಪರ್ಕಿಸಿ ಮತ ಪಡೆಯುವುದರ ಮುಖಾಂತರ ನಮ್ಮ ಕ್ಷೇತ್ರದಲ್ಲಿ ಸಹ ಒಬ್ಬ ಯೋಗ್ಯತೆ ಇದ್ದ ಅಭ್ಯರ್ಥಿ ಖಂಡಿತವಾಗಿಯೂ ಆಯ್ಕೆ ಮಾಡುವ ಜವಾಬ್ದಾರಿ ಇದೆ. ತಮ್ಮೆಲ್ಲರಲ್ಲಿ ಕೈ ಮುಗಿದು ವಿನಂತಿ ಮಾಡ್ತಾ ಇದ್ದೇನೆ. ನಾವೆಲ್ಲ ಇವತ್ತಿನಿಂದಲೇ ಕಾರ್ಯಪ್ರವೃತ್ತರಾಗಿ ಅತ್ಯಧಿಕ ಬಹುಮತದಿಂದ ನಮ್ಮ ವಿಧಾನ ಪರಿಷತ್ ಸದಸ್ಯರಾಗಿ ಡಾಕ್ಟರ್ ರಾಜೇಂದ್ರ ಕುಮಾರ್ ಆಯ್ಕೆಯಾಗುವಾಗೆ ತಮ್ಮೆಲ್ಲರ ಸಹಕಾರವನ್ನು ಯಾಚಿಸ್ತಾ ಇವತ್ತು ಸಹಕಾರಿ ಕ್ಷೇತ್ರದಲ್ಲಿ ಇವತ್ತು ನಮ್ಮ ಜಿಲ್ಲೆಯನ್ನು ಅಥವಾ ನಮ್ಮ ರಾಜ್ಯವನ್ನು ಇಡೀ ರಾಷ್ಟ್ರ ಮಟ್ಟಕ್ಕೆ ಇವತ್ತೇನು ಕೊಂಡು ಹೋಗಿದ್ದಾರೆ, ಅದೇ ರೀತಿಯಲ್ಲಿ ಇವತ್ತು ಸ್ಥಳೀಯ ಸಂಸ್ಥೆ ಮುಖಾಂತರ ಅವರಿಗೆ ಒಂದು ಅವಕಾಶ ಒದಗಿ ಬಂದು ಈ ಸ್ಥಳೀಯ ಮಟ್ಟದಲ್ಲೂ ಸಹ
ಇರುವಂಥ ಜನಪ್ರತಿನಿಧಿಗಳಿಗೆ ಮತ್ತು ಏನು ಗ್ರಾಮ ಪಂಚಾಯತ್ ವ್ಯವಸ್ಥೆ ಇದೆ ಅದಕ್ಕೆ ವಿಶೇಷವಾದ ಒಂದು ಅರ್ಥ ಕೊಡುವ ರೀತಿಯಲ್ಲಿ ವಿಧಾನ ಪರಿಷತ್ತಿನಲ್ಲಿ ಮುಂದಿನ ದಿವಸದಲ್ಲಿ ಹೆಚ್ಚು ಒತ್ತನ್ನು ಕೊಟ್ಟು ಅದಕ್ಕೆ ಶಕ್ತಿ ಕೊಡುವಂಥ ಒಂದು ವ್ಯಕ್ತಿತ್ವ ಇರುವಂಥ ಏಕೈಕ ವ್ಯಕ್ತಿ ಇದ್ದರೆ ಅದು ಸನ್ಮಾನ್ಯ ರಾಜೇಂದ್ರ ಕುಮಾರ್ ಅವರು. ಇವತ್ತು ಅವರು ಮುಂದಿನ ದಿವಸದಲ್ಲಿ ಈ ಒಂದು ಭಾಗದ ವಿಧಾನ ಪರಿಷತ್ತಿನ ಸದಸ್ಯರಾಗುವಂಥ ಯೋಗ ಭಾಗ್ಯ ದೇವರು ಕೊಡಲಿ ಎನ್ನುವ ಶುಭವನ್ನು ಹಾರೈಸುತ್ತಾರೆ. ಬಹುಶಃ ಸಹಕಾರಿ ಕ್ಷೇತ್ರದಲ್ಲಿ ಅದ್ವಿತೀಯ ಸಾಧನೆ ಮಾಡಿ ಇವತ್ತು ಸಹಕಾರಿ ಕ್ಷೇತ್ರ ಹಾಗೂ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಇನ್ನೂ ಬಲಪಡಿಸಲು ವಿಧಾನ ಪರಿಷತ್ತಿಗೆ ನಮ್ಮೆಲ್ಲರ ಒಂದು ನಾಯಕನಾಗಿ ಅಲ್ಲಿ ಆರಿಸಬೇಕಾಗಿ ನಿಮ್ಮೆಲ್ಲರನ್ನು ಕೇಳುತ್ತಾ ಹಾಗೂ ಭಗವಂತನು ಅವರಿಗೆಲ್ಲ ಶಕ್ತಿ ಕೊಟ್ಟು ಅವರನ್ನು ಆರಿಸಿಕೊಟ್ಟು. ಎಮ್.ಎನ್. ರಾಜೇಂದ್ರ ಕುಮಾರ್ ಅಂದರೆ ಸಹಕಾರಿ ಸಂಘ ಅಂದರೆ ರಾಜೇಂದ್ರ ಕುಮಾರ್ ಅವರು. ಇವತ್ತು ನಾನು ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ, ಮೊನ್ನೆ ನಾನು ಒಂದು ಬಡ ಕುಟುಂಬದ ಕ್ಯಾನ್ಸರ್ ಪೇಷಂಟನ್ನು ಅವರ ಬಳಿ ಕರ್ಕೊಂಡು ಹೋದೆ. ಆಗ ತಕ್ಷಣ ಅವರು ಅವರಿಗೆ 60,000 ದೇಣಿಗೆಯನ್ನು ನೀಡಿರುತ್ತಾರೆ. ಅದಲ್ಲದೆ ಕಳೆದ ಸಲ ಒಬ್ಬ ಕುಶಲಪ್ಪ ಗೌಡ ಅಂತ ಹೇಳುವ ಕಿಡ್ನಿ ಪೇಷಂಟನ್ನು ಅವರ ಬಳಿಗೆ ಕರ್ಕೊಂಡು ಹೋದೆ. ಆ ಕುಟುಂಬಕ್ಕೆ ಭಾರಿ ಬಡ ಕುಟುಂಬ ಅವರದ್ದು, ಅವರಿಗೆ ಕೂಲಿ ಕಾರ್ಮಿಕರಾಗಿದ್ದವ, ಅವನಿಗೆ ಏನಿಲ್ಲ. ಆವಾಗ ಕೂಡ 40,000 ರೂಪಾಯಿಯ ದೇಣಿಗೆಯನ್ನು ಅವರು ನೀಡಿದ್ದಾರೆ. ಇಂಥ ಒಂದು ಒಳ್ಳೆಯ ಕೆಲಸ ಮಾಡಿದ ಇವತ್ತು ಸಹಕಾರಿ ಕ್ಷೇತ್ರದಲ್ಲಿ ಮಿನುಗುತ್ತಿರುವ ನಕ್ಷತ್ರ ಅಂತ ಹೇಳಬಹುದು. ನಮಗೆ ಎಷ್ಟೋ ವಿಷಯದಲ್ಲಿ ನಮಗೆ ಈಗ ಸಹಕಾರಿ ಕ್ಷೇತ್ರಕ್ಕೂ ಒಂದು ಸೀಟು ಬೇಕಂತೇಳಿ ನಮ್ಮೆಲ್ಲರ ಆಕಾಂಕ್ಷೆ. ಇದು ನಾವೆಲ್ಲರೂ ಸೇರಿ ಎಮ್.ಎನ್. ರಾಜೇಂದ್ರ ಕುಮಾರನ್ನು ಗೆಲ್ಲಿಸಬೇಕು. ಇದು ಅವರ ಗೆಲುವಲ್ಲ, ಇದು ಬಡವರ ಗೆಲುವಂತೇಳಿ ನಾವು ಎಲ್ಲರೂ ಸೇರಿ ಈ ಒಂದು ಚುನಾವಣೆಯಲ್ಲಿ ನಮ್ಮ ಗೆಲುವಂತ ಹೇಳಿ ನಾವು ರಾಜೇಂದ್ರ ಕುಮಾರನ್ನು ಗೆಲ್ಲಿಸಬೇಕಂತೇಳಿ ನಾವು ನಿಮ್ಮೆಲ್ಲರಲ್ಲಿ ಕೇಳ್ತೇನೆ. ಅದು ಎಮ್.ಎನ್. ರಾಜೇಂದ್ರ ಕುಮಾರ್ ಅವರು. ಆದ ಕಾರಣ ನಾವು ಅವರನ್ನು ಗೆಲ್ಲಿಸಲೇಬೇಕು, ನಾವು ಗೆಲ್ತೇವೆ. ಇದು ನಮ್ಮ ಎಲ್ಲರ ಗೆಲುವಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ ಬರುವ ನಾನು ಕೂಡ 10-20 ನಾನು ಕೂಡ ಮಾಜಿ ಪಂಚಾಯತ್ ಸದಸ್ಯನಾಗಿ ಕೆಲಸ ಮಾಡಿದ್ದೇನೆ. ಆದರೆ ನನ್ನ ಹತ್ರ 25 ಕಾಂಗ್ರೆಸ್ BJP ಎಲ್ಲ ಒಂದು 35 ಜನ ಸದಸ್ಯರು ಪಂಚಾಯತ್ ಮೆಂಬರು ನನ್ನ ಹತ್ರ ಬೆಂಬಲ ಸೂಚಿಸಿದ್ದಾರೆ. ಅದಾಗಲೇ ಈಗಾಗಲೇ 10-15 ಮೆಂಬರ್ಗಳು ಬಹಿರಂಗವಾಗಿ ನನ್ನೊಟ್ಟಿಗೆ ಬಂದಿದ್ದಾರೆ. ಎಲ್ಲರ ಮಾತನ್ನು ನಾನು ಕೇಳಿದೆ. ನಾನು ಮೊನ್ನೆಯಿಂದ ನಾನು ಭಾಷಣ ಮಾಡೋದಿಲ್ಲ, ನೇರವಾಗಿ ಮಾತಾಡ್ತೀನಿ. ಇವತ್ತು ಯಾವ ರೀತಿಯಲ್ಲಿ ನನಗೆ ಒತ್ತಡ ಬರ್ತಿತ್ತೋ, ನೀವು ಚುನಾವಣೆಗೆ ನಿಲ್ಲಬೇಕು, ಸಹಕಾರಿ ಕ್ಷೇತ್ರಕ್ಕೆ ಒಂದು ಸ್ಥಾನ ಮೇಲ್ಮನೆಯಲ್ಲಿ ಇರಬೇಕು ಅನ್ನುವಂಥ ಒತ್ತಡ ನಾನು ಭಾಳ ಹಿಂದಿನಿಂದಲೂ ಪ್ರತಿಪಾದಿಸ್ತಾ ಬಂದವನು. ಯಾರೂ ಆ ಕೂಗಿಗೆ ಮನ್ನಣೆಯೇ ಕೊಡಲಿಲ್ಲ. ನಮ್ಮ ಜಯಕರ್ ಶೆಟ್ಟರು ಹೇಳಿದ ಹಾಗೆ ಬ್ರಿಟಿಷರ ಕಾಲದಿಂದ ಸಹಕಾರಿ ಕ್ಷೇತ್ರದಿಂದ ದೇಶದ ಅಭಿವೃದ್ಧಿ ಆಗಿದೆ, ರೈತರ ಅಭಿವೃದ್ಧಿ, ಗ್ರಾಮೀಣ ಮಟ್ಟದ ಪ್ರತಿಯೊಬ್ಬ ವ್ಯಕ್ತಿಯ ಒಂದು ಅಭಿವೃದ್ಧಿಯಾಗಿದೆ. ಇವತ್ತು ಮಹಿಳೆಯರ ಅಭಿವೃದ್ಧಿ ಕೂಡ ಅದರಿಂದ ಆಗ್ತಾಯಿದೆ. ಹಾಗಾಗಿ ಆ ಕ್ಷೇತ್ರಕ್ಕೆ ಒಂದು ಸ್ಥಾನವನ್ನು ಕೊಡಬೇಕು ಅನ್ನುವಂಥ ಪ್ರತಿಪಾದನೆಯನ್ನು ಮಾಡಿಕೊಂಡಂಥ ಬಂದಂಥ ನನ್ನನ್ನು ಈ ಸಲ ಎಲ್ಲ ರಾಜಕೀಯ ಮುಖಂಡರಿರ್ಬೋದು, ಧರ್ಮದ ಮುಖಂಡರಿರ್ಬೋದು, ಸಾಮಾಜಿಕ ಮುಖಂಡರಿರ್ಬೋದು, ಧಾರ್ಮಿಕ ಮುಖಂಡರಿರ್ಬೋದು, ಅವರೆಲ್ಲರೂ ನನಗೆ ಒತ್ತಡ ಆಗ್ತಾಯಿದೆ. ನಾನು ಯಾವುದೇ ಕೆಲಸ ಮಾಡಬೇಕಾಗಿದ್ದರೂ ಧರ್ಮಸ್ಥಳಕ್ಕೆ ಮತ್ತು ಧಾರ್ಮಿಕ ಮುಖಂಡರಲ್ಲಿ ಹೋಗಿ ಆಶೀರ್ವಾದನ ಬಿಡ್ತೀನಿ. ಮೊನ್ನೆ ನಾನು ಧರ್ಮಸ್ಥಳಕ್ಕೆ ಹೋಗಿ ಧರ್ಮಾಧಿಕಾರಿಗಳ ಭೇಟಿ ಮಾಡಿ ಹೀಗೀಗೆ ವಿಷಯ ಹೇಳಿದಾಗ ಅವರು ಹೇಳಿದರು, ನಿನಗೆ ತುಂಬ ಸಲ ಹೇಳಿದ್ದೇನೆ, ನೀನು ಬರಬೇಕಾಗಿತ್ತು, ಹಿಂದೆ ಬರಬೇಕಾಗಿತ್ತು, ತಡವಾಗಿ ಆದರೂ ನಿನಗೆ ಜ್ಞಾನೋದಯ ಆಯ್ತಲ್ವ ಅಂತ ಹೇಳಿದರು. ಭಾಳ ಸಂತೋಷ ಹೇಳಿ ಆಶೀರ್ವಾದವನ್ನು ಮಾಡಿ ಕೊಟ್ಟು ಕಳಿಸಿದ್ದಾರೆ. ಇವತ್ತು ನಾನು ಹೆಚ್ಚು ಮಾತಾಡೋದಿಲ್ಲ, ಯಾಕೆ ಹೇಳಿದರೆ ಕೆಲಸ ಮಾಡುವಂಥ ಕಾರ್ಯಕ್ರಮಕ್ಕೆ ನಾವು ಮುಂದಾಗಿದೆ. ಇವತ್ತು ಕಚೇರಿ ಉದ್ಘಾಟನೆ ಆಗಿದೆ. 22ನೇ ತಾರೀಕಿನಂದು ಎಲ್ಲ ಪಕ್ಷದವರನ್ನು ಕೇಳ್ಕೊಳ್ತೇನೆ. ನಾನು ಯಾವುದೇ ಒಂದು ಸ್ವತಂತ್ರ ಅಭ್ಯರ್ಥಿ ಹೇಳಿದರೆ ಎಲ್ಲ ಪಕ್ಷದವರನ್ನು ಕೇಳ್ಕೊಳ್ತೇನೆ, ಒಂದು ಅವಕಾಶ ಕೊಡಿ, ಸಹಕಾರಿ ಕ್ಷೇತ್ರಕ್ಕೆ ಒಂದು ಅವಕಾಶ ಕೊಡಿ. ನಾನು ಯಾವ ಪಕ್ಷದವರನ್ನು ದೂರುವುದಿಲ್ಲ, ಯಾವ ಪಕ್ಷದವರನ್ನು ಬೈಯುವುದಿಲ್ಲ, ಯಾವ ಪಕ್ಷದವರನ್ನು ದೂಷಣೆ ಮಾಡುವುದಿಲ್ಲ. ಆದರೆ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ, ಒಂದು ಸಹಕಾರಿ ಕ್ಷೇತ್ರದಲ್ಲಿ
ಇರುವಂಥ ಒಬ್ಬ ವ್ಯಕ್ತಿ ನನಗೆ ಕೊಡಬೇಕಂತ ಹೇಳಬೇಕಾಗ್ತಾ ಇಲ್ಲ. ನಾನು ಯಾರಿಗಾದರೂ ಒಂದು ಸಹಕಾರಿ ಕ್ಷೇತ್ರಕ್ಕೆ ಒಂದು ಮೇಲ್ಮನೆಯಲ್ಲಿ ಅವಕಾಶ ಕೊಡಿ, ಈ ಕ್ಷೇತ್ರವನ್ನು ಬಲಪಡಿಸಲಿಕ್ಕೆ ಒಂದು ಕೂಗಿಗೆ ಮಾತಿಗೆ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದೇನೆ. ಇದರ ಜೊತೆಗೆ ಇವತ್ತು ನಮ್ಮ ಅವಿಭಕ್ತ ದಕ್ಷಿಣ ಕನ್ನಡ ಜಿಲ್ಲೆಯ ಸಹಕಾರಿ ಕ್ಷೇತ್ರ ಯಾವ ರೀತಿ ಬೆಳೆದಿದೆ ಅನ್ನೋದು ದೇಶ ಅಲ್ಲ ರಾಷ್ಟ್ರಕ್ಕೆ ಗೊತ್ತಿದೆ. ಅದಕ್ಕೆ ನಾನು ಕಾರಣ ಅಲ್ಲ. ಎಲ್ಲ ಸಹಕಾರಿಗಳು ಕೈ ಜೋಡಿಸೋದ್ರಿಂದ ಒಳ್ಳೆಯ ರೀತಿಯಲ್ಲಿ ತಮ್ಮ ಕೆಲಸವನ್ನು ನಿರ್ವಹಿಸೋದ್ರಿಂದ ಇವತ್ತು ಈ ಸಹಕಾರಿ ಕ್ಷೇತ್ರಕ್ಕೆ ರಾಜ್ಯ ಅಲ್ಲ ದೇಶದಲ್ಲಿ ಒಳ್ಳೆಯ ಹೆಸರು ಬಂದಿದೆ. ಹಾಗಾಗಿ ಏನು ನನಗೆ ಹೆಸರು ಬರ್ತದ, ಏನೆಲ್ಲ ಬಿರುದು ಬರ್ತದೆ ಅದೆಲ್ಲ ನಿಮಗೆ ಸಹಕಾರಿ ಕ್ಷೇತ್ರಕ್ಕೆ ಸಲ್ಲಿದಂತ ನಾನು ಹೇಳ್ತೇನೆ. ಅದರ ಜೊತೆಗೆ ಇವತ್ತು ಮಹಿಳಾ ಸಬಲೀಕರಣ, ಮಹಿಳೆಯರು ಮಾತೆಯರು ಅಂತ ನಾವು ಹೇಳ್ತೇವೆ. ಅವರ ಸ್ವಾವಲಂಬಿ ಜೀವನಕ್ಕೋಸ್ಕರ ನಾವು ಸುಮಾರು 22 ವರ್ಷಗಳ ಹಿಂದೆ ಒಂದು ಸಂಸ್ಥೆಯನ್ನು ಕಟ್ಟಿ ಮಹಿಳೆಯರು ಕೂಡ ಈ ಸ್ವಾವಲಂಬಿಗಳಾಗಬೇಕು, ಧಾರ್ಮಿಕ, ಸಾಮಾಜಿಕ, ರಾಜಕೀಯ ಕ್ಷೇತ್ರದಲ್ಲಿ ಮುಂದೆ ಬರಬೇಕು ಅನ್ನುವಂಥ ದೃಷ್ಟಿಯಿಂದ ಕೆಲಸ ಮಾಡಿದೆ. ಇವತ್ತು ಪಂಚಾಯತ್ನಲ್ಲಿ ಸುಮಾರು 50% ಮಹಿಳೆಯರಿದ್ದಾರೆ. ಭಾಳ ಸಂತೋಷ. ಅವರು ಬರಲಿಕ್ಕೆ ಕಾರಣ ನೀವು ಸ್ವಾವಲಂಬಿಗಳಾಗಿದ್ದರಿಂದ ಇವತ್ತು ನಿಮ್ಮನ್ನು ಕರೆದು ಅವರು ಪಂಚಾಯತ್ ಸದಸ್ಯರನ್ನಾಗಿ ಮಾಡಿದ್ದಾರೆ. ನೀವು ಸದಸ್ಯರಾಗಿ ಆದ ಮಾತ್ರಕ್ಕೆ ಪಂಚಾಯತ್ ಅಭಿವೃದ್ಧಿ ಆಗೋದಿಲ್ಲ. ಕೆಲವು ಕಡೆ ಸಂಬಳ ಕೊಡಲಿಕ್ಕೆ ದುಡ್ಡಿಲ್ಲ ಹೇಳ್ತಾರೆ, ಕೆಲವು ಕಟ್ಟಡಕ್ಕೆ ಬಾಡಿಗೆ ಕೊಡಲಿಕ್ಕೆ ದುಡ್ಡಿಲ್ಲ ಹೇಳ್ತಾರೆ. ನಾನು ಹೇಳ್ತೇನೆ, ಇವತ್ತು ಸಹಕಾರಿಗಳ, ರೈತರ, ಕೃಷಿಕರ, ಮಹಿಳೆಯರ ಧ್ವನಿಯಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಇನ್ನು ಮುಂದೆ ಪಂಚಾಯತ್ ಅಭಿವೃದ್ಧಿಯಲ್ಲಿ, ಗ್ರಾಮೀಣ ಅಭಿವೃದ್ಧಿಯಲ್ಲಿ ಯಾವುದೇ ರಾಜಕೀಯ ಇಲ್ಲದೆ ಸಮಾನವಾಗಿ ನಾನು ಗೆದ್ದು ಬಂದರೆ ಎಲ್ಲರನ್ನೂ ಸಮಾನವಾಗಿ ಕಾಡ್ತೇನೆ. ಆ ಪಕ್ಷದವ, ಈ ಪಕ್ಷದವ, ಮತ್ತೊಬ್ಬ, ಇನ್ನೊಬ್ಬ ಅನ್ನುವಂಥ ಭಾವನೆಯನ್ನು ನಾನು ತೋರಿಸೋದಿಲ್ಲ. ಅದಕ್ಕೆ ನಾನು ಎಲ್ಲ ರಾಷ್ಟ್ರೀಯ ಪಕ್ಷದವ್ರ ಹತ್ರನೂ ಕೇಳ್ತೇನೆ, ನನ್ನನ್ನು ಬೆಂಬಲಿಸಿ ನೀವು, ನಾನು ನಿಮ್ಮ ಜೊತೆನೇ ಇರ್ತೇನೆ. ರಾಜ್ಯದ ಮಟ್ಟದ ಪಕ್ಷದವ್ರ ಹತ್ರ ಕೇಳ್ತೇನೆ, ಎಲ್ಲ ಪಕ್ಷದವರ ಹೆಸರು ಹೇಳಿದೆ, ಎಲ್ಲ ಪಕ್ಷದವರ ಬೆಂಬಲ ಕೇಳ್ತೇನೆ. ಎಲ್ಲರೂ ನನಗೆ ಸಹಾಯ ಮಾಡಿ ಗೆಲ್ಲಿಸಿ, ಆಮೇಲೆ ನೋಡಿ ನಾನು ಯಾವ ರೀತಿ. ನಾನು ಯಾರನ್ನು ದೂಷಣೆ ಮಾಡಲಿಕ್ಕೆ ಹೋಗೋದಿಲ್ಲ, ಯಾವತ್ತೂ ಬೈದೋದು ಇಲ್ಲ. ಕೆಟ್ಟವರಿಗೆ ಒಂದೊಂದು ಸಲ ಬೈಬೇಕಾಗ್ತದೆ, ಆದರೆ ಕೂಡ ಯಾವತ್ತೂ ರಾಜಕೀಯದಲ್ಲಿ ನಾನು ಬೈದೋದಿಲ್ಲ, ಸಹಕಾರಿ ಕ್ಷೇತ್ರದಲ್ಲಿಯೂ ಬೈದೋದಿಲ್ಲ, ನಾನು ಮುಂದೆಯೂ ಬೈಯೋದಿಲ್ಲ. ಎಲ್ಲರೂ ನಮ್ಮವರೇ. ಒಬ್ಬನಿಗೊಂದು ಪಕ್ಷ ಮುಖ್ಯ ಆದ ಹಾಗೆ ಇನ್ನೊಬ್ಬನಿಗೊಂದು ಪಕ್ಷ ಬೇಕು. ರಾಜಕೀಯದಲ್ಲಿ ಆಡಳಿತ ಪಕ್ಷ, ವಿರೋಧ ಪಕ್ಷ ಇಲ್ಲದಿರೋದಕ್ಕೆ ಸಾಮರಸ್ಯ ಬರುವುದಿಲ್ಲ, ಆಡಳಿತ ವೇಗಕ್ಕೆ ಚುರುಕು ಮುಟ್ಟುವುದಿಲ್ಲ. ಹಾಗಾಗಿ ನಾನು ಇವತ್ತಿನಿಂದಲೇ ನನ್ನ ಆತ್ಮೀಯರು ಇವತ್ತು ಎಣಿಸಿದಕ್ಕಿಂತ ಹೆಚ್ಚು ಸಂಖ್ಯೆಯಲ್ಲಿ ಬಂದಿದ್ದೀರಿ. ಹಲವು ಜನ ನಮ್ಮ ಈಶ್ವರ್ ಭಟ್ರು ಹೇಳಿದಾಗೆ ಪಕ್ಷಭೇದ ಬಿಟ್ಟು ಇವತ್ತು ನಮ್ಮ ಕಚೇರಿ ಉದ್ಘಾಟನೆಗೆ ಬಂದಿದ್ದೀರಿ. ಪಕ್ಷ ಬದಿಗಿಟ್ಟು ನೀವು ಗೆಲ್ಲುವಾಗ ಯಾವ ಪಕ್ಷದಿಂದಲೂ ಗೆದ್ದಿಲ್ಲ, ಸ್ವತಂತ್ರ ಅಭ್ಯರ್ಥಿಗಳಾಗಿ ಪಂಚಾಯತ್ನಲ್ಲಿ ಚುನಾವಣೆಯಲ್ಲಿ ಗೆದ್ದಿದ್ದೀರಿ. ನೀವು ಸ್ವತಂತ್ರ ಅಭ್ಯರ್ಥಿಗಳಾಗಿ ನನ್ನನ್ನು ಗೆಲ್ಲಿಸಿ. ನೀವು ಯಾವುದೇ ಪಕ್ಷಕ್ಕೆ ಸೇರಿದವರಲ್ಲ, ಯಾವುದೇ ಬೆದರಿಕೆಗೆ ಬಗ್ಬೇಡಿ, ಯಾವುದಕ್ಕೆ ಬಗ್ಬೇಕಾಗಿಲ್ಲ. ಹಾಗಾಗಿ ಡಿಸೆಂಬರ್ 10ರಂದು ನಡೆಯುವಂಥ ಚುನಾವಣೆಯಲ್ಲಿ ಇವತ್ತಿನಿಂದಲೇ ನೀವೆಲ್ಲರೂ, ನನ್ನ ಕಾರ್ಯಕರ್ತರು ಇನ್ನಷ್ಟು ಭಾಳ ಜನ ಇದ್ದಾರೆ, ಈ ಕಚೇರಿ ಉದ್ಘಾಟನೆಗೆ ಹೆಚ್ಚು ಜನರನ್ನು ಕರೆಯಲಿಲ್ಲ. ಈ ಸಭಾಂಗಣದಲ್ಲಿ ಎಷ್ಟು ಸಾಮರ್ಥ್ಯ ಇದೆಯೋ ಅಷ್ಟನ್ನು ಮಾತ್ರ ಕರೆದಿದ್ದೇವೆ. ಹಿರಿಯರಿಗೆ ಹೇಳದಿದ್ದರೂ ಶ್ರೀಧರ್ ಶೆಟ್ಟರಂಥ ಹಿರಿಯರು ಭಾಳಷ್ಟು ಜನ ಇವತ್ತು ಬಂದು ನನಗೆ ಆಶೀರ್ವಾದ ಮಾಡಿದರು. ಬ್ರಹ್ಮಾವರದ ತಿಮ್ಮಪ್ಪ ಹೆಗ್ಡೆಯವರು ಭಾಳ, ಅವ್ರಿಗೇನು ನಾನು ಹೇಳಿಲ್ಲ, ಅವ್ರು ಬಂದು ನನ್ನನ್ನು ಆಶೀರ್ವದಿಸಿ ಗೆದ್ದು ಬಾ ಅಂತ ಹೇಳಿದರು. ಇದು ಮಾನವೀಯತೆಯ ಲಕ್ಷಣ. ಮಾನವರಾಗಿ ನಾವು ಬದುಕಬೇಕು, ಮಾನವೀಯತೆಯಿಂದ ವರ್ತಿಸಬೇಕು. ಆದ್ದರಿಂದ ನಾನು ಧಾರ್ಮಿಕ ಕ್ಷೇತ್ರದ ಬಗ್ಗೆ ಗುರುಗಳು ಹೇಳಿದರು, ನಾನು ಯಾವುದೇ ಧರ್ಮದ ಜನ ಬಂದರೂ ಆ ಧಾರ್ಮಿಕ ಕ್ಷೇತ್ರಕ್ಕೆ ಖಾಲಿ ಕೈಯಲ್ಲಿ ಕಳಿಸಿದ್ದಿಲ್ಲ, ಯಾವತ್ತೂ ಕಳಿಸಲಿಲ್ಲ. ನನ್ನ ಶಕ್ತಿಗೆ ಅನುಗುಣವಾಗಿ ನಾನು ಸಹಾಯವನ್ನು ಮಾಡ್ತಾ ಬಂದಿದ್ದೇನೆ. ಇವತ್ತು ಈಶ್ವರ್ ಭಟ್ರು ಹೇಳಿದರು, ಆರೋಗ್ಯದಲ್ಲಿ ಇದ್ದವರಿಗೆ ಅನಾರೋಗ್ಯ ಆದಾಗ ಏನು ಪಟ್ಟಿತ್ತಂದರೂ ಅವರೆಲ್ಲರಿಗೂ ನಾವು ನನ್ನಿಂದ ಕೈ ಆಗುವಂಥದ್ದನ್ನು
ಮತ್ತು ಸರ್ಕಾರದಿಂದ ಕೊಡಿಸುವಂಥದ್ದನ್ನು ಕೂಡ ನಾನು ಕೆಲಸ ಮಾಡಿದ್ದೇನೆ. ಹಾಗಾಗಿ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ನೀವು ನನ್ನವರು, ನಮ್ಮ ಕಡಂಬರು ಹೇಳಿದಾಗೆ ನಾನು ನಿಮ್ಮವ, ಯಾವತ್ತೂ ನಾನು ನಿಮ್ಮವನೇ ಆಗಿರ್ತೇನೆ. ಹಿಂದೆ ಕೂಡ ಹೇಳಿದ್ದೇನೆ. ಇವತ್ತಿನಿಂದಲೇ ಇಷ್ಟು ಸಂಖ್ಯೆ ಅಲ್ಲ, ನಮ್ಮ ಸಂಖ್ಯೆ ದೊಡ್ಡದಿದೆ. ಸುಮಾರು ಹತ್ತಿರ 6,000 ಮತದಾರರಿದ್ದಾರೆ. 6,000 ಮತದಾರರನ್ನು ನೀವು ತಲುಪಲಿಕ್ಕೆ ನೀವು 4 ಲಕ್ಷ ಜನ ಇದ್ದೀರಿ ನನ್ನ ಜನ ಅಂತ ಹೆಮ್ಮೆಯಿಂದ ನಾನು ಹೇಳ್ತಾ ಇದ್ದೇನೆ. ನನ್ನ ಪರವಾಗಿ ಕೆಲಸ ಮಾಡಲಿಕ್ಕೆ ಎಲ್ಲರೂ ಮುಂದೆ ಬಂದಿದ್ದಾರೆ. ಒತ್ತಡನೂ ಇದೆ, ಇಲ್ಲ ಅಂತ ಹೇಳಿದ್ರೆ ಹಿಂದೆ ತೆಗಿ ಹಾಗೆ ಮಾಡು ಈಗ ಮಾಡು ಅಂತ ಒತ್ತಡ ಕೂಡ ಇದೆ. ಆ ಒತ್ತಡಕ್ಕೆ ಮಣಿಬಾರ್ದು ಹೇಳಿ ಭಾಳ ಜನ ನನಗೆ ಪ್ರೋತ್ಸಾಹನೂ ಕೊಡುವವರಿದ್ದಾರೆ. ಹಾಗಾಗಿ ಹೆಚ್ಚು ಮಾತಾಡೋದಿಲ್ಲ. ಇವತ್ತಿನಿಂದ ನೀವು ಕಾರ್ಯಪ್ರವೃತ್ತರಾಗಬೇಕು. ಎಲ್ಲ 6,000 ಜನರನ್ನು ಪಕ್ಷ ಭೇದ ಮರೆತು ನೀವು ತಿಳುವಳಿಸಿಕೆ ಹೇಳಿ ಸ್ವತಂತ್ರವಾಗಿ MN ರಾಜೇಂದ್ರ ಕುಮಾರ್ ಹೆಸರಿನಲ್ಲಿ ಒಂದು ರೇಖೆ ಎಳೆಯುವಂಥ ಕೆಲಸವನ್ನು ಅಥವಾ ಅವರು ಕೊಡುವ ಚಿಹ್ನೆಯ ಸಿಕೆಯನ್ನು ಹೊಡೆದು ನನ್ನನ್ನು ಅತ್ಯಂತ ಬಹುಮತದಿಂದ ಕಳಿಸಿಕೊಡ್ತೀರೆಂಬ ನನಗೆ ಆತ್ಮವಿಶ್ವಾಸ ಇದೆ. ತಮಗೆಲ್ಲರಿಗೂ ವಂದನೆಗಳು. ಇವತ್ತು ಬಂದಂಥ ನನ್ನ ಮೇಲೆ ಪ್ರೀತಿಯಿಂದ ಬಂದಂಥ ಎಲ್ಲ ಧಾರ್ಮಿಕ ಮುಖಂಡರು, ರಾಜಕೀಯ ಮುಖಂಡರಿಗೆ ನನ್ನ ವೈಯಕ್ತಿಕ ಅಭಿನಂದನೆ ಹೇಳ್ತೇನೆ. ನಾನು ಎಲ್ಲಿಯಾದರೂ ಗೆದ್ದು ವಿಧಾನ ಪರಿಷತ್ನ ಸದಸ್ಯನಾದರೆ ನೀವೆಲ್ಲರೂ ವಿಧಾನ ಪರಿಷತ್ನ ಸದಸ್ಯರ ಶಕ್ತಿ ನಿಮಗೆ ಬರ್ತದೆ. ನೀವೆಲ್ಲರೂ ವಿಧಾನ ಪರಿಷತ್ನ ಮತದಾರರೆಲ್ಲ ವಿಧಾನ ಪರಿಷತ್ನ ಸದಸ್ಯರು ಅನ್ನೋಂಥ ಭಾವನೆ ನಿಮ್ಮಲ್ಲಿ ಹುಟ್ಟುವಂಥ ಕೆಲಸವನ್ನು ಮಾಡಿಸ್ಕೊಡ್ತೇನೆ. ಅಷ್ಟು ಶಕ್ತಿ ದೇವರು ನನಗೆ ಕೊಡ್ತಾರೆ ಅಂತೇಳಿ. ನಮ್ಮ ಒಂದು ಸಹಕಾರಿ ರಂಗದಲ್ಲಿ ವಿದ್ಯುತ್ ಚಲನ ಮೂಡುವಂಥ ಒಂದು ಇವತ್ತು ಕಾರ್ಯಕ್ರಮ. ಈಗಾಗಲೇ ಇಡೀ ದೇಶದಲ್ಲಿ ಸಹಕಾರಿ ರಂಗ ಬಲಿಷ್ಠವಾಗಿ ಹಾಗೂ ಒಂದು ಗೌರವಾನ್ವಿತವಾಗಿ ಇದ್ದರೆ ಅದು ನಮ್ಮ 2 ಜಿಲ್ಲೆಗಳು, ಉಡುಪಿ ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ. ಇಷ್ಟರಲ್ಲಿ ಈಗಾಗಲೇ ನಮ್ಮ ಈ ಸಹಕಾರಿ ರಂಗ ಪ್ರತಿಯೊಂದು ಮನೆಯಲ್ಲಿ ದೀಪವನ್ನು ಬೆಳಗಿಸಿದೆ. ನಮ್ಮ ಇವತ್ತಿನ ವಿಧಾನ ಪರಿಷತ್ನ ಅಭ್ಯರ್ಥಿ ನಮ್ಮದು ರಾಜೇಂದ್ರ ಕುಮಾರ್ ಅವರು, ಅವರಿಗೆ ವಿಧಾನ ಪರಿಷತ್ನ ಅಭ್ಯರ್ಥಿ ಆಗುವ ಅಗತ್ಯವೇ ಇಲ್ಲ. ಅವರಿಗೆ ಬೇಡ, ನಮಗೆ ಬೇಕು, ಸಹಕಾರಿಗಳಿಗೆ ಬೇಕು, ಇಲ್ಲಿಯ ದೀನದಲಿತರಿಗೆ ಬೇಕು, ನಮ್ಮ ಸಮಾಜದ ಕಟ್ಟ ಕಡೆ ಜನರಿಗೆ ಅವರಿಗೆ ಬೇಕು. ಅದಕ್ಕಾಗಿ ಎಲ್ಲರೂ ಒತ್ತಾಯ ಮಾಡಿ ಅವರನ್ನು ಅಭ್ಯರ್ಥಿಯಾಗಿ ಮಾಡಿದ್ದಾರೆ. ಯಾಕೆಂದರೆ ಅವರಿಗೆ ವಿಧಾನ ಪರಿಷತ್ ಸದಸ್ಯ ಆಗುವ ಇದೇ ಇಲ್ಲ. ನಮಗೆ ಯಾಕೆ ಬೇಕಂದರೆ ಈಗಾಗಲೇ ನಮ್ಮ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಲಕ್ಷ ಮನೆಯ ದೀಪವನ್ನು ಅವರು ಉರಿಸಿದ್ದಾರೆ. ಎಷ್ಟೋ ಮನೆಯನ್ನು ಬೆಳಗಿಸಿದ್ದಾರೆ. ಇನ್ನು ಮೇಲೆ ನಾವು ಸಹಕಾರಿಗಳು, ನಮ್ಮ ಸ್ವಸಹಾಯ ಗುಂಪಿನವರು ಇದನ್ನು ನಮ್ಮ ಇಡೀ ರಾಜ್ಯದಲ್ಲಿ ಉರಿಸುವಂಥ ಕೆಲಸವನ್ನು ನೀವು ಮಾಡಬೇಕು. ನಿಮ್ಮಿಂದಾಗಿ ಅವರು ವಿಧಾನ ಪರಿಷತ್ ಸದಸ್ಯರಾದ ಮೇಲೆ ಇಡೀ ನಮ್ಮ ರಾಜ್ಯದಲ್ಲಿ ಆ ದೀಪಗಳು ಉರಿಯುವಂಥ ಕೆಲಸವನ್ನು ನಾವೆಲ್ಲ ಮಾಡಬೇಕಂತ ನಿಮ್ಮ ಹತ್ರ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ನಾವು ಇವತ್ತು ಇಷ್ಟು ಮಂದಿ ನಾವು ಬಂದು ಸೇರಿದ್ದೇವೆ. ನಾವು ಇವತ್ತು ಅವರ ಮೇಲೆ ಪ್ರೀತಿ ಇಟ್ಟು ಬಂದು ಸೇರಿದ್ದೇವೆ. ನೀವು ಇನ್ನು ಮೇಲೆ ನಿಮ್ಮ ಗ್ರಾಮಗಳಿಗೆ ಹೋಗಿ ನಿಮ್ಮ ಗ್ರಾಮದಲ್ಲಿ ಒಬ್ಬೊಬ್ಬರು ಒಂದು 10 ಮತವನ್ನು ಅವರಿಗೆ ಹಾಕುವಂಥ ಕೆಲಸವನ್ನು ನೀವೆಲ್ಲರೂ ಮಾಡಿದರೆ ನಾವು ಅವರ ಮೇಲೆ ಇಟ್ಟಂಥ ಪ್ರೀತಿ ಹೇಗೆ ನಾವು ಅವರಿಗೆ ಕಾಣಿಕೆ ಹುಟ್ಟಾಗಿ ಆಗ್ತದೆ. ಅಂಥ ಕೆಲಸವನ್ನು ಪ್ರತಿಯೊಬ್ಬರು ಸಹ ಮಾಡಬೇಕಂತ